ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ. ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ಮೊನ್ನೆ ಕೂಡ ಇದೇ ಕಾರ್ಯಕ್ರಮವನ್ನ ಮಾಡಿದ್ವಿ. ನೇತ್ರಾವತಿ ನದಿ ತಿರುವು ಯೋಜನೆ ಅಥವಾ ಎತ್ತಿನ ಹೊಳೆ ಯೋಜನೆ ಏನಿದೆ ಅದರ ಕೆಲಸ ಅಥವಾ ಕಾಮಗಾರಿ ಬಹಳ ವೇಗವಾಗಿ ನಡೀತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಬಟ್ ಇಲ್ಲಿಯ ಜನರ ಜೊತೆಗೆ ಮಾತುಕತೆ ನಡೆಸಿದ ಸರ್ಕಾರ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರವೇ ಬರುತ್ತೆ. ಇಲ್ಲಿ ನಾವು ಹೆಚ್ಚು ಪ್ರಸ್ತುತ ಇವತ್ತು ನಾವು ಯಾಕೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ, ನಿನ್ನೆಯ ದಿನ ಬೆಂಗಳೂರಿನಲ್ಲೊಂದು ಸಭೆ ಆಯಿತು. ಕಳಸಾ ಬಂಡೂರಿ ನಾಳಾ ಯೋಜನೆ ಏನಿದೆ ಆ ಒಂದು ಯೋಜನೆಯನ್ನ ಶೀಘ್ರ ಜಾರಿಗೆ ಆ ಭಾಗದಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿದ್ರು. ಬಟ್ ಇಲ್ಲಿ ವಿರೋಧ ಇದೆ ನೇತ್ರಾವತಿ ಅಥವಾ ಎತ್ತಿನ ಹೊಳೆ ಯೋಜನೆಗೆ. ಇಲ್ಲಿವರೆಗೆ ಸಭೆ ನಡೆಸುವಂತ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಸೊ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಮಾತನಾಡಬೇಕು. ಅದಕ್ಕಿಂತ ಮೊದಲು ನಮಗೆ ಒಂದು 5 ಪ್ರಶ್ನೆಗಳು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. 5 ಪ್ರಶ್ನೆಗಳಿಗೆ ಉತ್ತರ ಇಲ್ಲಿವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಸಿಕ್ಕಿಲ್ಲ. ಸೊ 5 ಪ್ರಶ್ನೆಗಳು ಏನು ಅನ್ನುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ. ಎಸ್, ಇದು ಮೊದಲ ಪ್ರಶ್ನೆ. ಎತ್ತಿನ ಹೊಳೆ ಯೋಜನೆ ಕಾಮಗಾರಿ ಕುರಿತು ಕರಾವಳಿಯ ಜನರ ಅಭಿಪ್ರಾಯ ಪಡೆದಿಲ್ಲ ಯಾಕೆ ಅನ್ನುವಂಥದ್ದು. ಮೂರು ಸಲ ಹೇಳಿದ್ದಾರೆ. ಹಲವು ಮಂತ್ರಿಗಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಕರಾವಳಿಯ ಜನರ ಅಭಿಪ್ರಾಯವನ್ನ ಪಡೆದೇ ನಾವು ಮುಂದುವರಿಯುವಂಥದ್ದು ಅನ್ನುವಂಥ ಒಂದು ಭರವಸೆಯನ್ನ ಕೊಟ್ಟಿದ್ರು. ಬಟ್ ಇಲ್ಲಿವರೆಗೆ ಕರಾವಳಿಯ ಯಾವೊಬ್ಬ ವ್ಯಕ್ತಿಯ ಜೊತೆಗೂ ಮಾತುಕತೆಯನ್ನ ಮಾಡಲಿಲ್ಲ. ವ್ಯಕ್ತಿಯ ಜೊತೆ ಮಾತುಕತೆ ನಡೆಸೋದಕ್ಕಿಂತ ಇಲ್ಲಿ ಆ ಒಂದು ಎತ್ತಿನ ಹೊಳೆ ವಿರೋಧಿ ಹೋರಾಟವನ್ನು ಮಾಡ್ತಾ ಇರುವಂತಹ ಹಲವು ಸಂಘ ಸಂಸ್ಥೆಗಳಿದ್ದಾವೆ. ಅದರ ಅಧ್ಯಕ್ಷರು ಅಥವಾ ಅದರ ಮುಖ್ಯಸ್ಥರು ಯಾರ ಜೊತೆಯೂ ಚರ್ಚಿಸುವಂತ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಆ ಭಾಗದ ಜನರ ಅಭಿಪ್ರಾಯವನ್ನ ಕೇಳ್ತಾರೆ, ಆ ಭಾಗದ ಜನರ ಜೊತೆಗೆ ಮಾತುಕತೆಯನ್ನ ಮಾಡ್ತಾರೆ. ಬಟ್ ಎತ್ತಿನ ಹೊಳೆ ಯೋಜನೆಗೆ ವಿರೋಧ ಇದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಜೊತೆಗೆ ಮಾತಾಡೋದಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ. ಧಾರವಾಡ, ಹುಬ್ಬಳ್ಳಿ ಮಾತ್ರ ಕರ್ನಾಟಕವೋ, ದಕ್ಷಿಣ ಕರ್ನಾಟಕದ ಮ್ಯಾಪ್ನಲ್ಲಿ ದಕ್ಷಿಣ ಕನ್ನಡ ಬರೋದಿಲ್ವೋ ಅನ್ನುವಂಥ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಇನ್ನು ವಿಜ್ಞಾನಿಗಳ ಎಚ್ಚರಿಕೆಯ ಹೊರತಾಗಿಯೂ ಕೂಡ ಸರ್ಕಾರ ಯಾಕಾಗಿ ಹಠ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಬೇಸಿಕ್ ಪ್ರಶ್ನೆ. ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ, ಇವತ್ತು ನೀವು ಕೈಗೊಳ್ತಾ ಇರುವಂತಹ ಎತ್ತಿನ ಹೊಳೆ ಯೋಜನೆಯಿಂದ 24 TMC ನೀರು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರಿಪೋರ್ಟ್ ಅನ್ನ ಸರ್ಕಾರವೇ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಬಟ್ ಸರ್ಕಾರ ಹಠ ಹಿಡಿದಿದೆ, ಮಾಡೇ ಮಾಡ್ತೀವಿ, ನೀರು ಸಿಗದಿದ್ರೆ ತೊಂದರೆ ಇಲ್ಲ, ಪೈಪನ್ನಾದ್ರೂ ಕೊಂಡೋಗ್ತೀವಿ ಅನ್ನೋ ರೀತಿಯಲ್ಲಿ ಹಠ ಹಿಡಿದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಎರಡನೆಯ ಪ್ರಶ್ನೆ. ಇನ್ನು ಇದು ಎತ್ತಿನ ಹೊಳೆ ಯೋಜನೆ ಮಾತ್ರವೋ ಅಥವಾ ಸಂಪೂರ್ಣ ನೇತ್ರಾವತಿ ತಿರುವು ಯೋಜನೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಎತ್ತಿನ ಹೊಳೆಯಲ್ಲಿ 24 TMC ನೀರು ಸಿಗೋದಿಲ್ಲ ಅಂತಾದ್ರೆ ಸರ್ಕಾರದ ಕಣ್ಣು ಬೀಳೋದು ಪಕ್ಕದ ಇನ್ನು ಕುಮಾರಧಾರ ನದಿಯ ಉಪನದಿಗಳು ಉಳಿದವು ಇದ್ದಾವೆ, ಅವುಗಳ ಮೇಲೆ ಕಣ್ಣು ಬೀಳುತ್ತೆ. ಸೊ ಇನ್ನು ನೇತ್ರಾವತಿಯನ್ನೇ ತಿರುಗಿಸುವಂತ ಪರಮಶಿವಯ್ಯ ವರದಿ ಏನಿತ್ತು ಅದರ ಅನುಷ್ಠಾನಕ್ಕಾಗಿ ಈ ಹುನ್ನಾರ ನಡೆಸಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಸೊ ಇದನ್ನು ನಾವು ಮೂರನೆಯ ಪ್ರಶ್ನೆ. ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಇದು ಎತ್ತಿನ ಹೊಳೆ ಯೋಜನೆ ಮಾತ್ರವೋ ಅಥವಾ ಪರಮಶಿವಯ್ಯ ವರದಿ ಕೊಟ್ಟ ರೀತಿಯಲ್ಲಿ ಸಂಪೂರ್ಣ ನೇತ್ರಾವತಿ ನದಿಯನ್ನೇ ತಿರುಗಿಸುವಂತ ಯೋಜನೆಯೋ ಅನ್ನುವಂಥ ಪ್ರಶ್ನೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕ, ಸಚಿವ ಮತ್ತು ಸಂಸದರ ಮೌನದ ಹಿಂದೆ ಏನಿದೆ ಅನ್ನುವಂಥದ್ದು. ಶಾಸಕರು ಮಾತಾಡ್ತಾ ಇಲ್ಲ, ಸಚಿವರು ಮಾತಾಡ್ತಾ ಇಲ್ಲ, ಸಂಸದರು ಮಾತಾಡ್ತಾ ಇಲ್ಲ. ಅವರ ಪ್ರಣಾಳಿಕೆಯಲ್ಲಿತ್ತು ಇದು ಎತ್ತಿನ ಹೊಳೆ ಯೋಜನೆಗೆ ನಾವು ವಿರೋಧ ಮಾಡ್ತೀವಿ ಅನ್ನುವಂಥದ್ದು. ಸಂಸದರು ಮಾತಾಡ್ತಾ ಇಲ್ಲ. ಇವರ ಮೌನದ ಹಿಂದೆ ಏನಿದೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದು $1 ಮಿಲಿಯನ್ ಪ್ರಶ್ನೆ. ಒಂದು ಜಿಲ್ಲೆಯ ಅಸ್ತಿತ್ವಕ್ಕೆ ಸಮಸ್ಯೆ ಆಗತ್ತೆ ಅಂತ ಆದಾಗ ಇಲ್ಲಿನ ಜನಪ್ರತಿನಿಧಿಗಳು ಮಾತನಾಡಬೇಕು. ಬಟ್ ನಮ್ಮ ಜನಪ್ರತಿನಿಧಿಗಳು ಮಾತಾಡೋದಿಲ್ಲ ಯಾಕಾಗಿ ಅನ್ನುವಂಥ ಪ್ರಶ್ನೆ ಖಂಡಿತ ನಮ್ಮನ್ನ ಎಲ್ಲರನ್ನ ಕಾಡ್ತಾ ಇದೆ. ಮುಂದಕ್ಕೆ ಕರಾವಳಿಯ ಧಾರ್ಮಿಕ ನಾಯಕರು ಮತ್ತು ಉಳಿದ ಸಂಘಟನೆಗಳು ಯಾಕೆ ಸುಮ್ಮನಾಗಿವೆ ಅನ್ನುವಂಥದ್ದು. ಧಾರ್ಮಿಕ ನಾಯಕರು ಪೇಜಾವರ ಶ್ರೀಗಳಿರಬಹುದು, ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಾಗಿರಬಹುದು, ಅಥವಾ ಉಳಿದ ಹಿಂದೂ ಸಂಘಟನೆಗಳಾಗಿರಬಹುದು, ಉಳಿದ ಪ್ರಗತಿಪರ ಸಂಘಟನೆಗಳಾಗಿರಬಹುದು, ಇವುಗಳೆಲ್ಲ ಒಂದು ರೀತಿಯಲ್ಲಿ ಮೌನ ವಹಿಸಿದೆ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದೆ. ಎಲ್ಲ ವಿಚಾರದಲ್ಲಿ ಮಾತಾಡುವಂಥವರು ಈ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಸೊ ಈ ಬಗ್ಗೆ ಮಾತಾಡೋದಕ್ಕೆ 2 ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ನೇತ್ರಾವತಿ ಉಳಿಸಿ ಹೋರಾಟದಲ್ಲಿ ಗುರುತಿಸಿಕೊಂಡಂತ MG ಹೆಗಡೆ ಅವರು. MG ಹೆಗಡೆ ಕಾರ್ಯಕ್ರಮಕ್ಕೆ ಸ್ವಾಗತ.
ಅದೇ ರೀತಿ ಮತ್ತೊಬ್ರು ಅವರು ಕೂಡ ನೇತ್ರಾವತಿಯ ಹೋರಾಟದಲ್ಲಿ ಗುರುತಿಸಿಕೊಂಡಂತವರು ಕಟೀಲ್ ದಿನೇಶ್ ಪೈ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಈ ಹಠದ ಹಿಂದೆ ಏನಿದೆ ಅನ್ನುವಂಥದ್ದೊಂದು ಆಗಬೇಕು. ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆಗೋದಿಲ್ಲ, ನೇತ್ರಾವತಿ ಎತ್ತಿನ ಹೊಳೆಯಲ್ಲಿ 24 TMC ನೀರು ಸಿಗೋದಿಲ್ಲ. ಹಠ ಹಿಡಿದು ಏಕಪಕ್ಷೀಯವಾಗಿ ಕೆಲಸ ಆಗ್ತಾ ಇದೆ. ಅದಕ್ಕಿಂತ ಮೊದಲು ನಾನೊಂದು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೇಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಂತ ಕೆಲವು ತಂದಿದೆ ನಾನು, ಇನ್ನಷ್ಟು ಇದೆ ನನ್ನ ಹತ್ರ. ಅದರಲ್ಲಿ ನಿಮಗೆ ಒಂದು ಹೇಳಿಬಿಡ್ತೇನೆ. ಖಾಲಿ ಬೆಳ್ತಂಗಡಿದು 2010, 11, 12, 13, 14, 15ರಲ್ಲಿ ಸುಮಾರು 5 ಕೋಟಿ ರೂಪಾಯಿ ಅವ್ರು ಕೊಟ್ಟಿದ್ದಾರೆ ನಮಗೆ ಡೀಟೇಲ್ ಆಗಿ. ಬೆಳ್ತಂಗಡಿ ತಾಲೂಕು ಎಲ್ಲೆಲ್ಲಿ ನೀವು ಕೊಳವೆ ಬಾವಿ ಹಾಕಿದ್ದೇವೆ, ಎಲ್ಲೆಲ್ಲಿ ನೀರಿಲ್ಲ. ಇದು ಗ್ರಾಮ ಪಂಚಾಯತ್ ಒಂದು ಬೆಳ್ತಂಗಡಿ ಅಂದರೆ ನಮಗೆ ನೇತ್ರಾವತಿ ಹತ್ತಿರ, ಇನ್ನೊಂದು ಕೋಟೆಕಾರು ಅಂದರೆ ನದಿ ಪಾತ್ರ, ಇನ್ನೊಂದು ತಂದಿದ್ದೇನೆ ನಾನು ಜೋಕಟ್ಟೆ ಈಚೆ ಸುರತ್ಕಲ್ಲು, ಇನ್ನೊಂದು ಹಳೆ ಅಂಗಡಿ. 4 ದಿಕ್ಕಿಂದ 4 ತಂದಿದ್ದೇನೆ. ಎಲ್ಲ ಪಂಚಾಯತಿನವರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರ ಕ್ಷೇತ್ರದಲ್ಲಿ ನೀರಿನ ಕೊರತೆ ಇದೆ ಅಂತ ಮಾಹಿತಿ ಹಕ್ಕುಗಳು ಇಷ್ಟು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ. ಈಗ ಇವರ ಹೇಳುವ ವಾದ ಏನು ಅಂತಂದರೆ, ಮಳೆಗಾಲದ ನೀರನ್ನು ಸಮುದ್ರಕ್ಕೆ ಸೇರುವ ನೀರನ್ನು ನಾವು ಕೊಂಡೋಗ್ತೇವೆ ಅಂತ, ಎಕ್ಸೆಸ್ ಆಫ್ ವಾಟರ್. ಈಗ ಇದನ್ನು ಇಟ್ಟುಕೊಂಡ್ರೆ ಮಂಗಳೂರಿನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಇರುವಾಗ ನೀವು ಎಕ್ಸೆಸ್ ವಾಟರ್ನ ಮೊದಲು ಯಾರಿಗೆ ಕೊಡಬೇಕು ಅನ್ನೋದು ಮೂಲಭೂತ ಪ್ರಶ್ನೆ. ಇದನ್ನು ನಾವು ಮೊದಲು ಕೇಳಿತ್ತು, ಈಗ ಅಧಿಕೃತವಾಗಿ ನಾವು ಕೇಳ್ತೇವೆ. ಆದರೆ ಸಮಸ್ಯೆ ಏನು ಅಂತಂದರೆ, ಸರ್ಕಾರ, ಸಂಸದರು, MLAಗಳು, MP ಗಳು ಯಾರೂ ಮಾತಾಡೋದಿಲ್ಲ. ಯಾಕೆ ಹೇಳುವಂಥದ್ದು, ಅದು $1 ಮಿಲಿಯನ್ ಪ್ರಶ್ನೆ. ನನ್ನ ಅಸೆಸ್ಮೆಂಟ್ ಏನು ಅಂತಂದರೆ, ಅವರೆಲ್ಲರಿಗೂ ಕೂಡ ಅವರ ಅಧಿಕಾರ ಉಳಿಬೇಕು. ಅವರ ಅಧಿಕಾರ ಉಳಿಬೇಕು ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಬಾರ್ದು, ಪಕ್ಷದ ವಿರುದ್ಧ ಮಾತಾಡಬಾರ್ದು. ಇದು ಕಾಮನ್ ಥಿಂಕಿಂಗ್ ಅವರು. ಅದಕ್ಕೆ ಅವರು ಮಾತಾಡೋದಿಲ್ಲ, ವಿಶೇಷತೆ. ಎಸ್, ದಿನೇಶ್ ಭಾಯ್ ಅವರು ಏನು ಹೇಳ್ತೀರಿ? ಇವತ್ತು ಕೆಲಸ ಆರಂಭ ಆಗಿದೆ. ಗಜಗಾತ್ರದ ಪೈಪ್ಗಳು ಬಂದು ರಾಶಿ ಬಿದ್ದಿದ್ದಾವೆ. ಅಲ್ಲಿ ಅದನ್ನು ಗಮನಿಸಿದ್ರೆ ಆತಂಕ ಆಗತ್ತೆ. ಅಲ್ಲಿ ನೀರಿಲ್ಲ, ಪೈಪ್ಗಳ ರಾಶಿ ಇದೆ. ಅಂದ್ರೆ ಅಷ್ಟು ನೀರಿಗೆ ಅಷ್ಟು ಪೈಪ್ ಖಂಡಿತ ಬೇಡ. ಅದಕ್ಕಿಂತ ದೊಡ್ಡದಾದ ಯೋಜನೆಯನ್ನು ಕೈಗೊಳ್ಳುವಂತ ಕೆಲಸಕ್ಕೆ ಖಂಡಿತವಾಗಿ ಕೈ ಹಾಕಿದ್ದಾರಾ ಅನ್ನುವಂಥ ಒಂದು ಅನುಮಾನ ಇದೆ. ಪ್ರಾರಂಭದಿಂದಲೂ ನಾವು ಹೋರಾಟ ಮಾಡ್ತಾ ಇದ್ದದ್ದೇ ಕಾರಣವೇ ಅದು. ಒಂದು 24 TMC ನೀರನ್ನು ಏನು ಕೊಂಡೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ, ಅದು ಅಲ್ಲಿ 24 TMC ನೀರಿಲ್ಲ, 7 TMC ಮಾತ್ರ ನೀರಿರುವುದು ಎನ್ನುವಂಥದ್ದು ನಾವು ನೇರವಾಗಿ ಲೆಕ್ಕ ಹಾಕಿ ಹೇಳಿದ್ದೇವೆ. 24 TMC ನೀರಿಲ್ಲ ಎನ್ನುವಂಥದ್ದು ಅವರಿಗೂ ಗೊತ್ತಿದೆ. ಆದರೂ 24 TMCಗಿಂತ ಹೆಚ್ಚು ನೀರನ್ನು ಕೊಂಡೋಗ್ಲಿಕ್ಕೆ ಇವತ್ತು ಅಲ್ಲಿ ತಯಾರಿ ನಡೆದಾಗೆ ಕಾಣ್ತಾ ಉಂಟು. ಅಷ್ಟು 16 ಫೀಟ್ ಡಯಾಮೀಟರ್ನ ಪೈಪ್ಗಳು 4 ಲೈನಲ್ಲಿ ನೀರನ್ನು ವಿಜುವಲ್ ಅನ್ನ ನಾವು ಈಗೇನು ತೋರಿಸ್ತೀವಿ. ಬಹುಶಃ ವಿಜುವಲ್ ಯಾವ ರೀತಿ ಇದೆ, ಎತ್ತಿನ ಹೊಳೆಯಲ್ಲಿ ಯಾವ ರೀತಿ ಪೈಪ್ಗಳಿದಾವೆ ಅಥವಾ ಅಲ್ಲಿ ಯಾವ ರೀತಿ ಕಾಮಗಾರಿ ಆಗ್ತಾ ಇದೆ ಅನ್ನುವಂಥದ್ದು ಬರುತ್ತೆ ಸರ್. ಅದನ್ನು ಬಹುಶಃ ನಿರಂತರವಾಗಿ ಪಂಪ್ ಮಾಡಿದರೆ ಎತ್ತಿನ ಹೊಳೆಯಲ್ಲಿ ಸಿಗುವಂತ ನೀರು ಏನಿದೆ ಆ ಏರಿಯಾದಲ್ಲಿ 8 ವ್ಯಾರ್ಗಳಲ್ಲಿ ಅದು ಒಂದು 15 ದಿವಸದಲ್ಲಿ ಮುಗಿಬಹುದು. ನಂತರ ನಮ್ಮ ಕುಮಾರಧಾರ ಇಲ್ಲಿ 1-2 ಟ್ಯಾಂಕರ್ ನಲ್ಲಿ ಕೊಂಡೋಗುವಷ್ಟು 2-3 ಟ್ಯಾಂಕರ್ ನಲ್ಲಿ ಕೊಂಡೋಗುವಷ್ಟು ನೀರಿದೆ. ಪೈಪ್ ದೊಡ್ಡ ದೊಡ್ಡ ಗಜಗಾತ್ರದ ತಂದು ಹಾಕಿದ್ದಾರೆ. ಅದನ್ನು ಖಂಡಿತವಾಗಿಯೂ ಕುಮಾರಧಾರ ನದಿಯಿಂದಲೂ ಮುಂದೆ ಉಪ್ಪಿನಂಗಡಿ ತನಕದ ನೀರನ್ನು ಕೂಡ ಕೊಂಡೋಗುವಂತ, ಅಂದ್ರೆ ಮುಕ್ಕಾಲ್ವಾಸು ನೇತ್ರಾವತಿ ನದಿಯನ್ನ 60 ಮುಕ್ಕಾಲ್ವಾಸು ನೇತ್ರಾವತಿ ನದಿಯನ್ನ ಕೊಂಡೋಗುವಂತ ಸಾಧ್ಯತೆ ಇದೆ. ಈಗಾಗಲೇ ಇವರು ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆ ಇಲ್ಲ. ಮುಂದೆ ದಕ್ಷಿಣ ಕನ್ನಡದ ರೈತರಿಗೆ ಖಂಡಿತವಾಗಿ ನೀರು ಸಿಗುವುದಿಲ್ಲ. ಮಂಗಳೂರಿನ ಕುಡಿಯೋ ನೀರು ಬಿಡಿ, ಅಲ್ಲಿ ರೈತರಿಗೆ ಏನು ಇವತ್ತು ಆಚೆ ಕಡೆ ರೈತರು ಇದು ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಖಂಡಿತವಾಗಿಯೂ ಒಂದು ಆತ್ಮಹತ್ಯೆ ಮಾಡಬೇಕಾದ ಸಂದರ್ಭ ಬರ್ಬೋದು. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರಮನಾಥ್ ರೈ ಅವರಲ್ಲಿ ಫೋನಲ್ಲಿ ಮಾತಾಡಿದೆ ಮಾನ್ಯ ಸಚಿವರು, ಅರಣ್ಯ ಸಚಿವರು ಕೂಡ, ಉಸ್ತುವಾರಿ ಸಚಿವರು ಕೂಡ. ಹೌದು, ಅವರು ಹೇಳ್ತಾರೆ ಐ ಆಮ್ ಎ ಲೇಮ್ಯಾನ್, ನನಗೆ ಇದ್ರ ಬಗ್ಗೆ ಟೆಕ್ನಿಕಲ್ ನೋ-ಹೌ ಗೊತ್ತಿಲ್ಲ ಅಂತಾರೆ. ಇದಕ್ಕೆ ಮುಖ್ಯ ಕಾರಣ 2 ಕಾರಣ. ಒಂದು, ರಾಷ್ಟ್ರೀಯ ಪಕ್ಷಗಳು ಏನಿದೆ, ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್, ಇವಕ್ಕೆ ರಾಷ್ಟ್ರೀಯ ಒಂದು ದೃಷ್ಟಿಕೋನ ಇಲ್ಲ. ಅಂದ್ರೆ ಇಲ್ಲಿ ಬಹುಶಃ ಇದನ್ನ ಕೇರಳಕ್ಕೋ ತಮಿಳುನಾಡಿಗೋ ಕೊಂಡೋದಾದ್ರೆ ಎತ್ತಿನಹೊಳೆ ನೀರನ್ನು ಇಲ್ಲಿ ಎಲ್ಲರೂ ಬೊಬ್ಬೆ ಹಿಡಿತಾ ಇದ್ರು. ಆದ್ರೆ ಇದು ಕೋಲಾರದ ಜನರಿಗೆ ಮತ ಗಳಿಸಲಿಕ್ಕೆ ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಚಿಕ್ಕಬಳ್ಳಾಪುರದ ಮತ ಗಳಿಸಲಿಕ್ಕೆ ವೀರಪ್ಪ ಮೊಯ್ಲಿ ಇರ್ಬೋದು, ಕೋಲಾರದವರು ಇರ್ಬೋದು, ಅಲ್ಲಿ ಕೇವಲ ಮತ ಗಳಿಸಲಿಕ್ಕೆ ಬೇಕಾಗಿ ನೀರು ಕೊಡ್ತೇನೆ ಹೇಳಿದ್ದಾರೆ ಹೊರತು ಅದರದ್ದು ಟೆಕ್ನಿಕಲ್ ಡೀಟೇಲ್ಸ್ ಅಧ್ಯಯನ ಇವರು ಯಾರು ಮಾಡಿಲ್ಲ. ಇಲ್ಲಿಯ
JR ಲೋಬೋ ಅವರು ಇರ್ಬೋದು, ಅಥವಾ ಖಾದರ್ ಅವರು ಇರ್ಬೋದು, ಅಥವಾ ರಮನಾಥ್ ರೈ ಅವರು ಇರ್ಬೋದು, ಮುಖ್ಯವಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ. ಇದು ಜನರಿಗೆ ಒಂದು ರೀತಿಯಲ್ಲಿ ಸುರಿಗೆ ಅವರು ಇಲೆಕ್ಷನ್ ಸಮಯದಲ್ಲಿ ಒಂದು ಇವರೆಲ್ಲರ ನೇತೃತ್ವದಲ್ಲಿ ಒಂದು ಬಂದಾಯಿತು. ಬಂದಾದಾಗ ಅವರು ಎಣಿಸಿದ್ರು ಇದಕ್ಕೆ ವಿರೋಧ ಮಾಡಿದ್ರೆ ನಮಗೆ ಓಟು ಸಿಗುವುದಿಲ್ಲ ಅಂತ. ಆ ಕಾರಣಕ್ಕಾಗಿ ಇಲ್ಲಿ ಎರಡೂ ಪಕ್ಷದವರು ಇದಕ್ಕೆ ವಿರೋಧ ಅಂದರು. ಕೋಲಾರದಲ್ಲಿ ಅದೇ ಪಕ್ಷ ಅದಕ್ಕೆ ಪಕ್ಷಗಳು ಅಲ್ಲಿಗೆ ನೀರು ಕೊಡ್ತೇವೆ ಅಂತ ಹೇಳಿದ್ರು. ಒಂದೇ ಪಕ್ಷ, ರಾಷ್ಟ್ರೀಯ ಪಕ್ಷ, ಒಂದು ಕಡೆಯಲ್ಲಿ ಒಂದು ಸ್ಟ್ಯಾಂಡ್, ಒಂದು ಕಡೆಯಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ತಾ ಇದ್ರು. ಇವರು ರಾಷ್ಟ್ರೀಯ ಪಕ್ಷವ? ಮತ್ತೆ ಇವರುಗಳಿಗೆ ಅಧ್ಯಯನ ಮಾಡುವಂತ ಸಾಮರ್ಥ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಕಳಿಸಿದ್ದು ಅಧ್ಯಯನ ಮಾಡಿ ನಮ್ಮ ಪರವಾಗಿ ನಿರ್ಧಾರ ತಗೊಳ್ಳಿ ಅಂತ. ಇವರು ಸರಿಯಾದಂತ ಒಂದು ಅಧ್ಯಯನವನ್ನು ಮಾಡಲಿಲ್ಲ ಅನ್ನುವಂಥದ್ದು ನಾನು ಚಾಲೆಂಜ್ ಹೊಡಿತೇನೆ ಇದರ ಮೂಲಕ. ಅವರು ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಎದುರು ಬರಲಿ, ನಾವು ಚಾಲೆಂಜ್ ಹೊಡೆದು ಅವರಿಗೆ. ಬಹುಶಃ ವಿಜುವಲ್ ಅನ್ನು ನೀವು ಗಮನಿಸ್ತಾ ಇದ್ದೀನಿ. ಪೈಪ್ಗಳನ್ನ ಗಮನಿಸಿದ್ರೆ ಒಬ್ಬ 6 ಅಡಿಯ ಮನುಷ್ಯ ಅದರಲ್ಲಿ ಸಲೀಸಾಗಿ ಹೋಗಿ ಬರಬಹುದು. ನೋಡಿ, ಹೋರಾಟ ಪ್ರಾರಂಭ, ನೀರನ್ನು ನೋಡಿದ್ರೆ ನಿಮಗೆ 2.5 ಫೀಟ್ ನೀರಿದೆ. ಹೋರಾಟದ ಮೊದಲ ಸಭೆ ಎಲ್ಲಿ ನಮ್ಮ ನೇತ್ರಾವತಿ ನದಿ ಪೂಜೆ ಅಂತ ಮಾಡಿತ್ತು ಬಂಟ್ವಾಳದಲ್ಲಿ. ಸುಬ್ರಹ್ಮಣ್ಯ ಶ್ರೀಗಳು ಇದ್ರು. ನಾನು ಅಲ್ಲಿ ಫಸ್ಟ್ ಡೇ ಹೇಳಿದ್ದೇನೆ, ಕೋಲಾರಕ್ಕೆ ಹೋಗುವುದು ಖಾಲಿ ಕೊಳವೆ ಮಾತ್ರ ಅಂತ. ಅವತ್ತೇ ನಾವು ಹೇಳಿದ್ದೇವೆ. ತದನಂತರ ಬಂದಂಥ ಅನೇಕ ವಿಶೇಷ ತಜ್ಞರು, ನಮ್ಮ ಈಗಿನ KRSC NITK ಪ್ರೊಫೆಸರ್ ಮಯ್ಯರು, ಆಮೇಲೆ ಬ್ಯಾಂಗ್ಳೂರು ವಿಜ್ಞಾನಿಗಳು, ಈಗಲೂ ಇದನ್ನೆಲ್ಲ ಕೊಟ್ಟಿದ್ದಾರೆ. ಈಗ ನೀವು ಅದು ಗೊತ್ತಿಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. ಇದೆಲ್ಲವೂ ಅವರ ಟೇಬಲ್ ಮೇಲೆ ಇದೆ. ಇನ್ನೂ ಸ್ವಾರಸ್ಯ ಅಂತಂದರೆ, ಈ ನೇತ್ರಾವತಿ ನದಿ ನೀರು ಕೋಲಾರಕ್ಕೆ ಹೋಗುವುದಿಲ್ಲ. ಸ್ವಲ್ಪ ಏನಾದ್ರು ಹೋದರೆ ಅದು ಅಂತಿಮವಾಗಿ ಅದು ಬ್ಯಾಂಗ್ಳೂರಿಗೆ ಹೋಗುದು. ಯಾಕೆ ಅಂತ ಹೇಳ್ತೇನೆ. ಬ್ಯಾಂಗ್ಳೂರಿನ ಜಲಮಂಡಳಿ ಇಲಾಖೆ ಆಫೀಸುಗಳಲ್ಲೆಲ್ಲ ಒಂದು ಬೋರ್ಡ್ ಇದೆ. ಆ ಬೋರ್ಡಲ್ಲಿ ಮುಂದೆ ಬೆಂಗಳೂರಿಗೆ ನೀರು ಯಾವುದು ಸೋರ್ಸ್ ಅಂತ ಹೇಳಿದರೆ ಲಾಸ್ಟಿಗೆ ನೇತ್ರಾವತಿ ಅಂತಿದೆ. ಆಫೀಸಿಯಲ್ ಬೋರ್ಡಲ್ಲಿ ಇದೆ. ಇದು ಏನಂತಂದರೆ ಪಕ್ಕ ನಮ್ಮನ್ನು ಕರಾವಳಿಗರು ಅಂತಂದರೆ ಸೈಲೆಂಟ್ ಆಗಿರ್ತಾರೆ, ಹೆಚ್ಚು ಗಲಾಟೆ ಏನು ಮಾಡೋದಿಲ್ಲ. ಹಾಗಾಗಿ 2.5 ಫೀಟ್ ಅಷ್ಟು ನೀರು ಇರುವಂತ ಎತ್ತಿನ ಹೊಳೆಗೆ ಇಷ್ಟಿಷ್ಟು ದೊಡ್ಡ ನಾಲ್ಕು ಪೈಪ್ ಲೈನ್ ಹಾಕಿ ನೀರು ತೆಗಿತಾರೆ. ಈಗ ನೀವು ಉದ್ದೇಶ ನಿಮ್ಗೆ ವಾರ ಯೋಜನೆಯಲ್ಲಿ ಏನಾಯ್ತು? 35 ವರ್ಷ ಆಯ್ತು. 50 ಕೋಟಿ ಇದ್ದದ್ದು 500 ಚಿಲ್ಲರೆ ಕೋಟಿ ಆಯ್ತು. ನೀರು ಕೊಡಲಿಲ್ಲ. ಪರ್ಪಸ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಕಾಂಟ್ರಾಕ್ಟರ್ಗಳು ಫುಲ್ ಫಂಡಿಂಗ್ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟೀಸಿಗೆ. ಈಗ ನನಗೊಂದು ಅಂದಾಜಿನ ಪ್ರಕಾರ ವಾರಾಯಿಯ ಕಾಂಟ್ರಾಕ್ಟರ್ಸ್ಗಳೇ ಅಲ್ಲಿದ್ದಾರೆ. ಸೊ ಅವ್ರಿಗೆ ಏನಂತಂದ್ರೆ ಪಾರ್ಟಿ ಫಂಡಿಂಗಿಗೆ ಒಂದು ರಿಸೋರ್ಸ್ ಇದೊಂದು ಕಲೆಕ್ಷನ್ ಸೆಂಟರ್ಸ್ಗಳೇನು ಇರ್ತದೆ, ಇದೊಂದು ಕಲೆಕ್ಷನ್ ಸೆಂಟರ್, ದೊಡ್ಡ ಚಿನ್ನದ ಮೊಟ್ಟೆ ಇಡುವ ಕೂಡ ಅದು. ಇಲ್ಲಿ ಆಲ್ರೆಡಿ 500 ಕೋಟಿ ರೂಪಾಯಿ ಅದು ನಿರ್ದಿಷ್ಟ ಪಕ್ಷಗಳಿಗೆ ಹೋಗಿ ಆಗಿದೆ ಸರ್. 13,000 ಕೋಟಿ, 13,500 ಕೋಟಿ ಅದು ಈಗ ಮೊನ್ನೆ ಹೇಳ್ತಾ ಇದ್ದಾರೆ MB ಪಾಟೀಲ್ ಅವರು. 1 ಲಕ್ಷ ಕೋಟಿ ಬೇಕು ಈ ಕಾಮಗಾರಿ ಮುಕ್ತಾಯ ಆಗೋದಕ್ಕೆ. ಸೊ ಆತಂಕ ಇರುವಂತದ್ದು ಕೇವಲ ಎತ್ತಿನ ಒಳಗೆ ಸೀಮಿತ ಆಗೋದಿಲ್ಲ ಈ ಯೋಜನೆ. ಕುಮಾರಧಾರವೂ ಹೋಗಬಹುದು, ಈ ಕಡೆ ನೇತ್ರಾವತಿಯೂ ಹೋಗಬಹುದು. ಸೊ ಅವರ ಯೋಜನೆ ಗಮನಿಸುವಾಗ ಅನಿಸೋದಿಲ್ಲ. ಇಲ್ಲ, ಅನಿಸೋದು ಪ್ರಶ್ನೆ ಇಲ್ಲ. ಇದೆ ಅವರ ಪ್ರಾಜೆಕ್ಟ್ ಅಲ್ಲಿ. ಅದು ನಮಗೆ ಹೇಳ್ತಾ ಇಲ್ಲ, ಪಬ್ಲಿಕ್ಗೆ ಹೇಳ್ತಾ ಇಲ್ಲ, ಅವ್ರು ಒಪ್ತಾ ಇಲ್ಲ. ಪಬ್ಲಿಕ್ಕಿಗೆ ರಾಂಗ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೇನೆ. ಜನಪ್ರತಿನಿಧಿಗಳ ಪಾತ್ರ ಇವತ್ತು ಅತಿ ಅಗತ್ಯ. ಇವತ್ತು ಇವರನ್ನು ಮೂಗುದಾರ ಹಿಡ್ಕೊಂಡಾದ್ರೂ ನಾವು ತಂದು ಮಾಡದಿದ್ರೆ ಮುಂದೆ ನಮ್ಗೆ ಖಂಡಿತವಾಗಿಯೂ ಬಹಳಷ್ಟು ತೊಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಇದೆ. ಎಸ್ ಸರ್, ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ಮೊನ್ನೊಬ್ರು ಕಾಲರ್ ಮಾತಾಡ್ತಾ ಹೇಳಿದ್ರು, ಅಯ್ಯೋ ಎತ್ತಿನ ಹೊಳೆಯಲ್ಲಿ ಬೇಕಾದಷ್ಟು ನೀರಿದೆ, ಕೊಂಡೋಗ್ಲಿ, ನಮಗೇನು ತೊಂದರೆ ಆಗೋದಿಲ್ಲ ಅಂತ. ಬಹುಶಃ ಅದೇ ಕಾರಣಕ್ಕಾಗಿ ನಾವು ಆ ವಿಜುವಲ್ ಅನ್ನು ಹಾಕ್ತಾ ಇರುವಂತದ್ದು. ಎತ್ತಿನ ಹೊಳೆಯ ನೀರಿನ ದೃಶ್ಯಾವಳಿಗಳನ್ನು ನಾವು ನೋಡಬಹುದು, ಎಷ್ಟು ನೀರಿದೆ ಮತ್ತು ಪೈಪ್ ಎಷ್ಟರ ಮಟ್ಟಿಗೆ ತಂದು ಹಾಕಿದ್ದಾರೆ ಅಲ್ಲಿ ಪೈಪ್ ಅನ್ನುವಂಥದ್ದು. ಸೊ ಅದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಮಳೆಗಾಲದಲ್ಲಿ ಇಷ್ಟು ಸ್ವಲ್ಪ ನೀರಿದೆ, ಇನ್ನು ಅಷ್ಟು ದೊಡ್ಡ ಪೈಪ್ಗಳನ್ನು ತಂದು ಹಾಕಿದ್ದಾರೆ. ಸೊ ಇದು ಎತ್ತಿನ ಹೊಳೆಗೆ ಮಾತ್ರ ಸೀಮಿತವಾದಂಥ ಯೋಜನೆ ಅಂತ ನಾವು ಅನ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಸೊ ನಮ್ಮ ಜನಪ್ರತಿನಿಧಿಗಳು ಯಾಕೆ ಮಾತಾಡೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬಂತು. ಸೊ ಅದನ್ನ ಇಟ್ಟುಕೊಂಡು ಮಾತಾಡಬೇಕು. ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ MG ಹೆಗಡೆ ಅವರೇ, ಕಳಸ ಬಂಡೂರಿ ಯೋಜನೆ 7 TMC ನೀರಿಗಾಗಿ ಹುಬ್ಬಳ್ಳಿಯಲ್ಲಿ ಬಂದ್ ಆಗತ್ತೆ. 1 ವಾರ ಕಂಟಿನ್ಯೂಸ್ ಪ್ರತಿಭಟನೆ ಆಗತ್ತೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಸಭೆ ಕರೀತಾರೆ. 23ಕ್ಕೆ ಸರ್ವಪಕ್ಷ ಸಭೆ ಆಗತ್ತೆ. ಅದಕ್ಕಿಂತ 4 ಪಟ್ಟು ದೊಡ್ಡ ಯೋಜನೆ ಇದು. ನಮ್ಮಲ್ಲಿ ಮಾತಾಡ್ತೇನೆ ಅಂತ ಹೇಳಿದವರು ಇಲ್ಲಿವರೆಗೆ ಮಾತಾಡಲಿ. ನೋಡಿ,
ಮೇಕೆದಾಟು ಯೋಜನೆ ಆಗುವಾಗ ಕರ್ನಾಟಕ ಬಂದ್ ಕೊಟ್ಟರು. ನಾನು ನಿಮ್ಮ ಮಾಧ್ಯಮದಲ್ಲಿ ಕೂತು ವಿರೋಧ ಮಾಡಿದೆ. ಇಡೀ ಕರ್ನಾಟಕದಲ್ಲಿ ಫಸ್ಟ್ ವಿರೋಧ ಮಾಡಿದ್ದು ನಾನು. ಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ಹೇಳಿದೆ. ಹೇಳುವಾಗ ಅವರೆಲ್ಲ ಬಾಯಿ ಬಂದಾಗೆ ಮಾತಾಡಿದರು. ನಾವು ನಿಮ್ಮೊಟ್ಟಿಗಿದ್ದೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ. ನಾವು ಅದಕ್ಕೆ ನಿಮ್ಮೊಟ್ಟಿಗಿಲ್ಲ ಅಂತ ಹೇಳಿತ್ತು. ಮೇಕೆದಾಟು ಯೋಜನೆಯಲ್ಲಿ ಇವತ್ತು ನಿಮ್ಮ ಕಾವೇರಿ ಇಶ್ಯೂ ಬರಲಿ, ಇಡೀ ಕರ್ನಾಟಕ ಬಂದ್ ಮಾಡಲಿಕ್ಕೆ ಅವ್ರು ಹೊರಡ್ತಾರೆ, ಅಷ್ಟು ತಾಕತ್ತು ತೋರಿಸ್ತಾರೆ. ಯಾಕೆಂತಂದರೆ ಜನ ಹೇಳ್ತಾರೆ, ಕಾಲೇಜ್ ವಿದ್ಯಾರ್ಥಿಗಳು ಹೇಳ್ತಾರೆ. ಈಗ ನಾನು ಮೊದಲೂ ಹೇಳಿದ್ದೆ ಏನು ಅಂತಂದರೆ, ಪ್ರತಿಯೊಂದು ಸಂಘಟನೆಗೂ ಜವಾಬ್ದಾರಿ ಉಂಟಲ್ಲ. ಬೇಕಾದಷ್ಟು ಸಂಸ್ಥೆಗಳಿದೆ, ಪ್ರತಿಯೊಬ್ಬರಿಗೂ ಜಾತಿ ಸಂಘಟನೆ, ಧಾರ್ಮಿಕ ಸಂಘಟನೆ, ಬೇರೆ ಬೇರೆ ಯುವಕ ಸಂಘಟನೆ. ನಾನು ಕೇಳಿದು, ನೀವು ಯಾಕೆ ಕಾಯ್ತಾ ಇದ್ದೀರಿ ಅವ್ರು ಬರಲಿ ಇವ್ರು ಬರಲಿ ಅಂತ? ನಿಮ್ಮ ಊರಿನಲ್ಲಿ ನೀವು ಬಾವುಟ ಹಿಡೀಲಿಕ್ಕೆ ಶುರು ಮಾಡಿ. ಎಲ್ಲರೂ ಹೇಳೋದು ಯಾರು ಲೀಡ್ ಮಾಡೋದು? ಯಾಕೆ ಲೀಡ್ ಮಾಡಬೇಕು? ಕೋಟೆಕಾರನವ್ರಿಗೆ ನೀರು ಬೇಕು ತಾನೆ, ಬೆಳ್ತಂಗಡಿ ಅವ್ರಿಗೆ ನೀರು ಬೇಕು ತಾನೆ, ಪ್ರತಿಯೊಬ್ಬರಿಗೂ. ಈಗ ಇದು ಬರೀ ಬೆಳ್ತಂಗಡಿ ನೋಡಿದರೆ ಯಾರಾದರೂ ಕಂಗಲಾತವರು. 4 ವರ್ಷದಲ್ಲಿ 10 ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ಖರ್ಚು ಎಲ್ರಿಗೂ ಪಂಚಾಯತ್ ಮೆಂಬರ್ಸಿಗೆ ಗೊತ್ತಿದೆ ತಾನೆ. ಯಾಕೆ ಅವರವರ ಪಂಚಾಯತು, ಅವರವರ ಸಂಘಟನೆಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದು ಪ್ರತಿ ಊರಿನಲ್ಲಿಯೂ ಗಲಾಟೆ ಮಾಡುವಾಗ ಅದು ಒಟ್ಟಾಗ್ತದೆ. ಇದೀಗ ಏನಾಗಿದೆ ಅಂತಂದರೆ, ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಅಲ್ಲಿಗೆ ನಿಂತಿದೆ. ಕಳ್ಳನ ಮನಸ್ಸು ಹುಳ್ಳುಳ್ಳಾಗೆ ಅಂತ ಹೇಳ್ತಾರೆ. ಇಲ್ಲಿ ಸರ್ಕಾರ ನಮಗೆ ಬಂಕು ಬೂದಿ ಎರಚುತ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಅಂದ್ರೆ ನಮ್ಗೆ ಏನೂ ಸಮಸ್ಯೆ ಆಗೋದಿಲ್ಲ ಅಂತಾದ್ರೆ ಕರೆದು ಸಭೆ ಮಾಡುವಂಥದ್ದು ಸರ್ಕಾರಕ್ಕೆ ದೊಡ್ಡ ವಿಚಾರ ಅಲ್ಲ. ಉಸ್ತುವಾರಿ ಸಚಿವರು ಸಿದ್ದರಾಮಯ್ಯ ಅವರು ಆ ನಂತರ 4-5 ಸಲ ಬಂದು ಹೋದ್ರು. ಒಂದು ಸಭೆ ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ. ಯಾಕೆ ಅಂದ್ರೆ ಸಭೆ ಮಾಡೋದಿಲ್ಲ, 3 ಸಲ ಮಾತಾಡಿದ್ರು ಸಭೆ ಆಗೋದಿಲ್ಲ. ನಮ್ಮ ನೋವು ಏನು, ನಮ್ಮ ಆತಂಕ ಏನು ಅಂತ ಕೇಳುವ ಕೆಲಸ ಕೂಡ ಆಗ್ತಾ ಇಲ್ಲ. ಒಂದು ವಿಚಾರ ಅಂತ ಹೇಳಿದ್ರೆ, ರಾಷ್ಟ್ರೀಯ ಪಕ್ಷಗಳಿಗೆ ಮತ್ತೆ ಹೇಳುತ್ತೇನೆ, ಒಂದೊಂದು ಕಡೆ ಒಂದೊಂದು ಇದು, ಅವರಲ್ಲಿ ಅಧ್ಯಯನಶೀಲರು ಇಲ್ಲ, ಕೇವಲ ಓಟಿಗಾಗಿ ಮಾತ್ರ ಕೆಲಸ ಮಾಡೋರಿದ್ದಾರೆ. ಅಧ್ಯಯನಶೀಲರು ಬರಬೇಕು. ನಮ್ಮಲ್ಲಿ ಅಧ್ಯಯನಶೀಲರಿದ್ದಾರೆ, ಆದ್ರೆ ಅಧ್ಯಯನಶೀಲರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸ್ತಾ ಇಲ್ಲ. ಈಗ ಇಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಏನಿದ್ದಾರೆ, ಅವರು ನಿಜವಾಗಿ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ಅವರಿಗೆ ನಾವು ಪವರ್ ಆಫ್ ಅಟಾರ್ನಿ ಕೊಟ್ಟದಲ್ಲ. ಏನಾಗ್ತಾ ಇದೆ ಅಂತ ಬಂದು ಅವರು ನಮ್ಗೆ ಹೇಳಬೇಕು, ಬಂದು ನಮ್ಮ ಅಭಿಪ್ರಾಯ ತಗೊಂಡು ಹೋಗಿ ಅಸೆಂಬ್ಲಿಯಲ್ಲಿ ಮಾತಾಡಬೇಕು. ಅದು ಇಲ್ಲಿಯ ಜನಪ್ರತಿನಿಧಿಯಾಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಮತ್ತೆ ಜೆ.ಆರ್. ಲೋಬೋ ಇಬ್ಬರನ್ನು ನಾನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದೇನೆ. ಜೆ.ಆರ್. ಲೋಬೋ ಅವರು ಕುಡ್ಸಂಪಲ್ಲಿದ್ದು ಅಧ್ಯಯನ ಗೊತ್ತಿದ್ದವರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಅವರು ಇವತ್ತು ಒಂದು ರೀತಿಯಲ್ಲಿ ನೀರೊಳಗಿದ್ದ ದುರ್ಯೋಧನ ಇದ್ದನಲ್ಲ, ಅವನನ್ನು ಭೀಮ ಬೈದು ಹೊರಗೆ ತರಿಸಿದಂತೆ ಈ ರೀತಿಯಲ್ಲಿ ಇವತ್ತು ಇವರಿಗೆಲ್ಲ ಬೈದು ನಾವು ಹೊರಗೆ ತರಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಜನಪ್ರತಿನಿಧಿಗಳು ಇದಕ್ಕೆ ಮಾತಾಡದಿದ್ರೆ ನಾವು ಇನ್ನು 100 ಸಲ ನಾನು ನಿಮ್ಮ ಹತ್ರ ಇಲ್ಲಿ ಕೂತ್ಕೊಂಡ್ರೆ ಸಹ ಏನು ಪ್ರಯೋಜನ ಇಲ್ಲ. ನಾವು ಇವರೆಲ್ಲ ಸೇರಿಕೊಂಡು ದೊಡ್ಡ ಪ್ರತಿಭಟನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಯಾಕೆ ಬಂದ್ ಮಾಡಿ ತೋರಿಸಿದ್ದೇವೆ. ಬಂದ್ ಮಾಡಿದ್ರಿಂದ ಕೇವಲ ಈ ರಾಜಕಾರಣಿಗಳಿಗೆ ಬೆನಿಫಿಟ್ ಆದದ್ದು, ಅದು ಓಟು ಕೇಳಲಿಕ್ಕೆ. ನಾವು ಇಲ್ಲಿ ಸುಳ್ಳು ಹೇಳಿ ಅಲ್ಲಿ ಸುಳ್ಳು ಹೇಳಿ ಅವರಿಗೆ ಅವರು ಕಡು ವಿರೋಧ ಅಂತ ನಳಿನ್ ಕುಮಾರ್ ಕಟೀಲ್ರು ಹಾಕಿದ್ದಾರೆ. ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಜನರಿಗೆ ಮಾಡಿದ ಮೋಸ, ಹೌದಲ್ವಾ? ಜನರಿಗೆ ಮಾಡಿದ ಮೋಸಕ್ಕಾಗಿ ಆದ್ರೂ ಅವರು ಇವತ್ತು ಮೋಸ ಅಲ್ಲ ಅಂತ ಆದ್ರೆ ಅವರು ಇವತ್ತು ಹೊರಗೆ ಬಂದು ಅವರ ನೇತೃತ್ವದಲ್ಲೇ ಪ್ರತಿಭಟನೆಗಳಾಗ್ಲಿ, ಅವರ ನೇತೃತ್ವದಲ್ಲೇ ಹೋರಾಟಗಳಾಗ್ಲಿ. ಹೌದು, ಅವರು ಕಡು ವಿರೋಧ ಯಾಕೆ ಮಾಡಿದ್ರು, ಮಾಡ್ಬೇಕಾದ್ರೂ ಅಧ್ಯಯನ ಬೇಕಿತ್ತು. ಆಗ ಅಧ್ಯಯನ ಮಾಡಿದ್ರೆ ಅವರು ಬಂದು ನಮಗೆ ಹೇಳಿ. ಈಗ ಯಾಕೆ ವಿರೋಧ ಮಾಡ್ತಾ ಇಲ್ಲ ಅಂತ ಆದ್ರೂ ಬಂದು ಹೇಳಿ, ನಾವು ಕೇಳ್ತೇವೆ ಸುರಿಗೆ. ನಂತರ ನಮ್ಮ ಪ್ರತಿಭಟನೆ. ಎಸ್ ಸರ್, ಜನಪ್ರತಿನಿಧಿಗಳ ಮೌನದ ಹಿಂದೆ ನಮಗೆ ಹಲವು ಸಂಶಯಗಳು. ಏನಿಲ್ಲ, ಯುಟಿ ಖಾದರ್ ಅವರು ನೇತ್ರಾವತಿ ಪಕ್ಕದಲ್ಲೇ ಇರುವವರು, ಅವರ ಕ್ಷೇತ್ರದಲ್ಲೇ ನೇತ್ರಾವತಿ ಸಮುದ್ರವನ್ನು ಅಲ್ಲಿ ಅನೇಕ ಪಂಚಾಯತ್ಗಳದ್ದು ಇದೆ ರೈಟ್ ಟು ಇನ್ಫಾರ್ಮೇಶನ್. ಕುಡಿಯುವ ನೀರಿನ ಸಮಸ್ಯೆ ಏಪ್ರಿಲ್ ಮೇ ತಿಂಗಳಲ್ಲಿ ಆಗ್ತದೆ. ಪರ್ಯಾಯ ವ್ಯವಸ್ಥೆ ನಾವು ಇಷ್ಟು ದುಡ್ಡು ಖರ್ಚು ಮಾಡಿದ್ದೇವೆ ಹೇಳಿ ಬರ್ತಾ ಉಂಟು. ನೀರಿನ ಸಮಸ್ಯೆ ಉಂಟು. ಖಾದರಿಗೆ ಕೋಲಾರದಲ್ಲಿ ಉಸ್ತುವಾರಿ ಮಾಡಿದರು. ಹೌದು, ಅವರು ಅಲ್ಲಿ ಸಿದ್ದರಾಮಯ್ಯ ಅವರನ್ನು ಮ್ಯಾನೇಜ್ ಮಾಡಬೇಕು ಅವರು. ಹಾಗಾಗಿ ತಟಸ್ಥ ಅದು. ಯಾಕೆಂದರೆ ಮಂತ್ರಿ ಎಷ್ಟು ಹೊತ್ತಿಗೂ ಮಂತ್ರಿ ಸ್ಥಾನ ಹೋಗ್ತದೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ. ಹೈಕಮಾಂಡ್ ಚೂರು ಸಿದ್ದರಾಮಯ್ಯ ಹೀಗೆ ಮಾಡಿದರೆ ಇವ್ರದ್ದು ಮಂತ್ರಿಶಿಪ್ ಅವರಿಗೆ ಅದು ಉಳಿಬೇಕು. ಸರ್, ಮಂತ್ರಿ ಸ್ಥಾನ ಹೋಗುತ್ತೆ, ಊರಿನವರು ಹಾಳಾಗಿ ಹೋಗ್ಲಿ ಅಂತ ಬಿಟ್ಟು ಬಿಡೋದು, ಊರಿನವರು ಸತ್ತೇ ಹೋಗ್ಲಿ ಅಂತ ಬಿಟ್ಟು ಬಿಡೋದು. ಹೌದು, ಬಿಟ್ಟಿದ್ದಾರೆ ಬಿಟ್ಟು ಬಿಡುವುದಲ್ಲ, ಬಿಟ್ಟಿದ್ದಾರೆ. ಇಲ್ಲ ಬೇರೆ ಕಾರಣ ನಂಗೆ ಹೇಳಿ ಯಾರಾದ್ರೂ ಅವರೇ ಬಂದು ಹೇಳಿ ನೋಡುವ. ನಾನು ರೆಡಿ ಇದ್ದೇನೆ ಖಾದರ್ ಎದುರಿಗೆ ಕೂತ್ಕೊಳ್ಳಿಕ್ಕೆ, ರೈ ಅವ್ರ ಎದುರಿಗೆ. ರೈ ಅವರು 2006-07 ನನಗೆ ಇಸ್ವಿ ನೆನಪಿಲ್ಲ, ಸಂದೇಶ್ ಅಕಾಡೆಮಿ ಉಂಟಲ್ಲ ಇಲ್ಲಿ ನಂತೂರಲ್ಲಿ, ಒಂದು ನಾನಾಗ ಕಾಂಗ್ರೆಸ್ಸಲ್ಲಿದ್ದೆ. ನೇತ್ರಾವತಿ ಪರಶುರಾಮಯ್ಯ ವಿರುದ್ಧ ಒಂದು ಇದನ್ನು ಮಾಡ್ತಾರೆ ಅಂತ ಸಂವಾದ ಕಾರ್ಯಕ್ರಮ, ಎಕ್ಸ್ಪರ್ಟ್ಗಳನ್ನು ಕರೆಸಿ ನಾನೇ ಕೋಆರ್ಡಿನೇಟ್ ಮಾಡಿಸಿದ್ದು. ನಮ್ಮನ್ನು ಪ್ರೇರೇಪಣೆ ಮಾಡಿದ್ದೆ ರಮನಾಥ್ ರೈ, ನಾನು ಅದರಲ್ಲಿ ಇದ್ದೆ, ಮೋಹನ್ ಪಿ ವಿ, ನಾವು ಎಲ್ಲ ಇದ್ವಿ.
ಈಗ ನೋಡಿದರೆ ಅವರು ಮಾತಾಡೋದಿಲ್ಲ. ಸರ್ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಯಾಕೆ ಇದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ, ಅಲ್ಲಿ ಓದಲ್ಲೆಲ್ಲ ಭಾಷಣ ಮಾಡ್ತಾರೆ, ಅರಣ್ಯ ಉಳಿಸಿ, ಅರಣ್ಯ ಬೆಳೆಸಿ, ಎತ್ತಿನ ಒಳಗೆ ಅರಣ್ಯ ಕಡಿತಾ ಇದ್ದಾರೆ, ಅಲ್ಲಿ ಅವ್ರು ಮಾತಾಡೋದಿಲ್ಲ. ಇಲ್ಲ, ನೀವೀಗ ಮಾಧ್ಯಮದವರು ಅವರನ್ನ ನಿಮಗೆಲ್ಲಿಯಾದ್ರೂ ಮಾಧ್ಯಮದವರಿಗೆ ಈ ವಿಷಯ ಕೇಳಲಿಕ್ಕೆ ಅವ್ರು ಸಿಕ್ಕಿದ್ರಾ? ಸಿಕ್ಕುದಿಲ್ಲ, ಮಾತಾಡೋದಿಲ್ಲ. ಪಾರ್ಟಿಯವರನ್ನ ಕರೆದ್ರೆ ಡಿಸ್ಕಷನ್ಗೆ ಬರೋದಿಲ್ಲ ಎತ್ತಿನ ಹೊಳೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ. ಹಾಗಾಗಿ ಏನಾಗಿದೆ ಅಂತಂದ್ರೆ ಇದಕ್ಕೆ ಪರಿಹಾರ ಇರೋದು ಇಷ್ಟೇ. ಕಳಸ ಬಂಡೂರಲ್ಲಿ ಹೇಗೆ ಜನ ಎದ್ದಿದ್ದಾರೆ, ಜನ ಹೇಳ್ಬೇಕು. ನಾವು ಇವರು ಎಲ್ಲ ತಯಾರಿದ್ದೇವೆ, ದಿನೇಶ್ರು, ಮೋಹನ್ ಪಿವಿಯ ಒಂದು 10-20 ಜನ ನಾವು ತಯಾರಿದ್ದೇವೆ, ಲೀಡ್ ಮಾಡಲಿಕ್ಕೆ, ಹೋರಾಡಲಿಕ್ಕೆ, ಜೈಲಿಗೆ ಹೋಗ್ಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ನಮ್ಮ ಹಿಂದೆ ಜನ ಇಲ್ಲದಿದ್ದರೆ ಯಾರೋ ಕೇಳಿದ್ರು ನೀವು ಯಾಕೆ ಹೋರಾಟ ನಿಲ್ಲಿಸ್ತೀರಿ, ನಮ್ಮನ್ನು ಕೇಳ್ತಾರೆ. ನಾವು ಎಷ್ಟು ಮಾಡಿದ್ರು, ನೀವು DC ಆಫೀಸರ್ ಪ್ರತಿಭಟನೆ ಹೇಳಿ ನಾವು ಕಾಲ್ ಕೊಡುವಾಗ 25 ಜನ ಬಂದರೆ ಹೋರಾಟದ ಪರಿಸ್ಥಿತಿ ಎಂತಾಗ್ತದೆ ಅಂತ. ಆದರೂ ದಿನೇಶ್ರು ಮತ್ತೆ ನಮ್ಮ ಇವರು ಯಾರು ದಿನೇಶ್ ಒಳ್ಳರು ನಾವೆಲ್ಲ 15, 20, 50 ಜನ ಮಾಡಿಕೊಂಡೇ ಬಂದರು. ಒಂದು ಹೇಳಿಕೊಂಡು ಬಂತು, ಆದರೆ ಅದರಿಂದ ಪ್ರಯೋಜನ ಇಲ್ಲ. ಎಸ್ ದಿನೇಶ್ ಹೆಗಡೆ ಅವರೇ, 3 ಮತ್ತೊಂದು 4 3 ಮಂತ್ರಿಗಳು, 3 ಗೂಟದ ಕಾರು, ಮತ್ತೊಂದು ಅದು ಪುತ್ತೂರಿನ ಮೂಲದ್ದೇ ಗೂಟದ ಕಾರು, 4 ಗೂಟದ ಕಾರು ಓಡಾಡ್ತಾ ಇದೆ ಇಲ್ಲಿ. ಎಲ್ಲ ಭಾಷಣ ಹೊಡಿತಾರೆ, ನಮ್ಮ ನೀರು ನಮ್ಮ ಜಲ ಹಾಗೆ ಹೀಗೆ ಎಲ್ಲವೂ ಮಾತಾಡ್ತಾರೆ. ನಾಳೆ ದಿನ ಸ್ವಾತಂತ್ರ್ಯ ಇದೆ, ನಾಳೆ ದಿನ ಭಾಷಣ ಹೊಡಿಯೋದಕ್ಕಿದೆ. ಯಾಕೆ ಅವರಿಗೆಲ್ಲ ಮಾತು ಸತ್ತು ಹೋಗಿದ್ಯಾ, ಏನ್ ಕತೆ ಅಂತ ಇವರು ನೇರವಾಗಿ ನಮ್ಗೆ ಒಂದು ಉತ್ತರ ಕೊಡಬೇಕು. ರಮನಾಥ್ ರೈ ಅವರು, ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥ 600 ಎಕರೆ ನೀರು ದೊಡ್ಡ ನಗರ ಎನ್ನುವಂಥದ್ದು ಅಲ್ಲಿ DC ಮಾಡಲಿಕ್ಕೆ ಹೋಗ್ತದೆ. ಅಂದ್ರೆ ಇಲ್ಲಿಯ ನೀರೆಲ್ಲ ಅಲ್ಲಿಗೆ ಪಂಪ್ ಮಾಡಲಿಕ್ಕೆ ಹೋಗ್ತದೆ. ಇವರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅದನ್ನು ಹೇಳಿ. ಇವರು ನಮ್ಗೆ ನಿಜವಾಗಿ ಎತ್ತಿನ ಹೊಳೆ ಹೋಗಬಾರದು ಅಂತ ನಿಲ್ಲಿಸಬೇಕು ಅಂತ ಆದ್ರೆ ಅವರಿಗೆ ಒಂದು ಅವಕಾಶ ಇದೆ, ಈಗಲೂ ಇದೆ, ನಾವು ಆ ಭೂಮಿಯನ್ನು ಬಿಟ್ಟುಕೊಡೋದಿಲ್ರಿ ಅಂತ. ಆಗ ತನ್ನಷ್ಟಕ್ಕೆ ಯೋಜನೆ ನಿಲ್ತಿತ್ತು. ಇವರಿಗೆ ಧೈರ್ಯ ಇಲ್ಲ. ರಮನಾಥ್ ರೈ ಅವರು ಧೈರ್ಯ ಇದೆ, ಆದ್ರೆ ನಾಳೆ ಬಂದು ಹೇಳಿ ನಾನು ಕೊಡ್ಲಿಲ್ಲ ಅಂತ. ಮೊದಲು ಮಾತಾಡ್ತಾ ಇದ್ದಂತ ವಸಂತ ಬಂಗೇರ್ ಅವರು ಕೂಡ ಮಾತನ್ನ ನಿಲ್ಲಿಸಿದ್ರು. ವಸಂತ ಬಂಗೇರ್ ಅವರ ಮೇಲೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ನೇತ್ರಾವತಿಯ ಬಗ್ಗೆ ಹೋರಾಟದಲ್ಲಿ ಇದ್ದಂತವ್ರು, ಅವರು ಕೂಡ ಮಾತನ್ನ ನಿಲ್ಲಿಸಿದ್ರು. ಯಾಕೆ ಹೀಗಾಯ್ತು ಅಂದ್ರೆ ಅವರಿಗೆ ಕೇಳೋರು ಇಲ್ಲದ ಪರಿಸ್ಥಿತಿ. ಅವರಿಗೆಲ್ಲ ಏನಂತಂದ್ರೆ ಅದೇನೋ ಒಂದು ಸೆಮಿನಾರ್ ಮಾಡಿದ್ರು ಬೆಂಗಳೂರಲ್ಲಿ, ನಮಗೆಲ್ಲ ಗೊತ್ತಿಲ್ಲ. ಇವರನ್ನೆಲ್ಲ MLA ಒಬ್ರು ನಾವು ಕಾಲರ್ಸ್ ಅನ್ನ ಮಾತಾಡಿಸ್ಬೇಕು. ಮೊದಲ ಕಾಲರ್, ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ಮಂಗಳೂರಿನಿಂದ. ಮಾತಾಡಿ ವಿಷ್ಣು ನಾಯಕರ, ಏನ್ ಹೇಳ್ತೀರಿ? ಏನು ಹೇಳುದು, ಇವರಿಗೆಲ್ಲ ಕೇಳೋರಿಲ್ಲ ಮಾಡೋರಿಲ್ಲ ಆಗಿದೆ. ಇವರಿಗೆ ಕೇಳೋರಿಲ್ಲ ಮಾಡೋರಿಲ್ಲ ಆಗಿದೆ. ಯಾವ ರಾಜಕೀಯ ಪಕ್ಷವೂ ಸರಿ ಇಲ್ಲ. ಮತ್ತೆ ಈ ಲೀಡರ್ಸ್ ಅಂತ ಮಾಡ್ತಾರೆ, ಅವ್ರು ಇಷ್ಟು ದುಡ್ಡು ತಿಂದು ಮತ್ತೆ ಈ ಸ್ಕೀಮ್ ಅನ್ನು ಬಿಡ್ತಾರೆ. ಅವರಿಗೆ ನೋಡಿ ಸಣ್ಣದಿಲ್ಲಿ ಕಾಲುವೆ ಅದೆಲ್ಲ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಯಾಕಂದ್ರೆ ಹೆಚ್ಚು ಬಜೆಟ್ ಆಗುದಿಲ್ಲಲ್ಲ. ಇದೊಂದು ದೊಡ್ಡ ಬಜೆಟ್ ಇದ್ರೆ ಸರಿಯಾಗಿ ತಿಂದು ಒಂದು 3 ವರ್ಷದಲ್ಲಿ ಇದನ್ನು ಬಂದ್ ಮಾಡ್ತಾರೆ ಅಷ್ಟೇ. ಮತ್ತೀಗ ಅದಕ್ಕೆ ಲೀಡರ್ ಆಗಿ ನಾವು ತಯಾರಿದ್ದೇವೆ ಅಂತ ಪ್ರತಿಯೊಬ್ರು ಮಾತಾಡ್ತಾರೆ. 4 ಸರ್ತಿ ಮೀಟಿಂಗ್ ಮಾಡ್ತಾರೆ, ದುಡ್ಡು ಕಲೆಕ್ಷನ್ ಮಾಡ್ತಾರೆ, ಅದ ನಂತರ ಅವರು ಅದರಿಂದ ಹೊರಗೆ ತೆರೀತಾರೆ. ಧನ್ಯವಾದಗಳು ಸರ್. ನಮ್ಮ MLAಗಳದು ಒಂದು ವಿಧಾನಸೌಧದ ಎದುರು ಒಮ್ಮೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೊಯ್ದೀನ್ ಬಾವ್ ಅವರು, ಶಕುಂತಲಾ ಶೆಟ್ಟರೆಲ್ಲ ಪ್ರತಿಭಟನೆ ಮಾಡಿದ್ರು. 1/4 ಗಂಟೆ ಪ್ರತಿಭಟನೆ ಮಾಡಿದ್ರು, ಆ ನಂತರ ಮರೆತೇ ಬಿಟ್ರು. ನಾವು ಪ್ರತಿಭಟನೆ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೊಂದು ಪ್ರತಿಭಟನೆ. ಅದು ಏನಂದ್ರೆ ಇಲ್ಲಿ ವೋಟರ್ಸ್ಗಳನ್ನ ಒಂದು ಮೇಂಟೈನ್ ಮಾಡ್ಲಿಕ್ಕೆ, ಮತದಾರರನ್ನ ಒಂದು ಸುಮ್ಮನೆ ಅವರು ಇಜ್ಜಪ್ಪ ಮಲ್ಪೆರೆ ಗಾಯಜಿ ಅಂತ ಮತದಾರರಿಗೆ ಏನಂದ್ರೆ ನಮ್ಮ ಲೀಡರ್ ಪೋತೇರು ಮಾರ್ರೆ ಪಾಪ, ಬ್ಯಾಂಗ್ಳೂರು ಕುಲ್ತೇರು, ಪ್ರೆಸ್ ಮಲ್ತದೇರು, ಅಂಚ ಮಲ್ತೇರು ನಮ್ಮ. ಅಲ್ಲ ಸರ್, ಯಾರಿಗೆ ಎಷ್ಟು ಗನ್ಮ್ಯಾನ್ ಅನ್ನ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಕೇಳುವಂತ ನಾಯಕರು ನಮ್ಮಲ್ಲಿ ಇದ್ದಾರೆ ವಿಧಾನಸಭೆಯಲ್ಲಿ. ಕೇಳಿ, ತೊಂದರೆ ಇಲ್ಲ, ಅದು ಅವರ ಹಕ್ಕು. ಬಟ್ ಇದನ್ನ ಕೇಳೋದಕ್ಕೆ ಒಬ್ಬ ಮನುಷ್ಯ ನಮ್ಮ ಮಣ್ಣಲ್ಲಿ ಹುಟ್ಲಿಲ್ಲ. ಅದಕ್ಕೆ ನಾನು ಆಗ ಹೇಳಲಿಕ್ಕೆ ಒಬ್ಬ MLA ಇಲ್ಲ. ಬ್ಯಾಂಗ್ಳೂರಲ್ಲಿ ಇವರು ಒಂದು ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾರೆ, ಜಲಸಂಪನ್ಮೂಲ ಸಚಿವ ಇದ್ಕೊಂಡು ನಮ್ಮ MLAಗಳನ್ನ, ನಮಗೆ ಯಾರಿಗೂ ಗೊತ್ತಿಲ್ಲ ಹೋರಾಟಗಾರರಿಗೆ, ಇವರನ್ನು ಮಾತ್ರ ಕೂತ್ಕೊಳಿಸಿ ಕನ್ವಿನ್ಸ್ ಮಾಡಿ ಏನೇನೋ ತೋರಿಸಿ ಎಂಥದ್ದು ಪ್ರೆಸೆಂಟೇಷನ್ ಮಾಡಿ ಮಾಡ್ತಾರೆ. ಮಾಡುವಾಗ ಇವರಿಗೆ ಲಾಸ್ಟಿಗೆ ಬಂದು ವಿನಯ್ ಕುಮಾರ್ ಸ್ವರಕ್ಕೆ ಪ್ರೆಸ್ ಅಲ್ಲಿ ಮಾತಾಡ್ತಾರೆ. ನನಗೆ ನಿಮ್ಗೆ ಗೊತ್ತಿರಬೇಕು, ಊರಿಗೆ ಒಳ್ಳೇದಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈಚೆಯಿಂದ ಇಮ್ಮಿಡಿಯೇಟ್ ರೈ ಅವರು ಹೇಳಿದ್ರು ಪಶ್ಚಿಮ ವಾಹಿನಿ ಮಾಡ್ತೇವೆ ಅಂತ. ಅವರಿಗೆ ಅಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ. ಅಂದ್ರೆ ಇವರು ಹೇಳಿದಾಗೆ ಏನು ಇವರಿಗೆ ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ವಿಷಯದಲ್ಲಿ, ತಿಳಿದುಕೊಳ್ಳುವ ಆಸಕ್ತಿಯೂ ಇಲ್ಲ. ಆದ್ರೆ ಅಲ್ಲಿ ಹೇಳಲೇಬೇಕು ಗಣೇಶ್ ಕಾರ್ಣಿಕ್ ಮತ್ತೆ ಲೋಪೋ
ಮೊನ್ನೆಯವರೆಗೂ ಕೂಡ ಅವರು ಕೂಡ ಸಬ್ಜೆಕ್ಟ್ ಬರುವಾಗ ಏನೋ ಒಂದು ಮಾತಾಡ್ತಾ ಇದ್ರು. ಈ ಅವರು ಅದು ಹಾಗೆಲ್ಲ ಸುಳ್ಳೋದು ಅಂತ. ಇವರೆಲ್ಲರೂ ಕೂಡ ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ. ಕನ್ವಿನ್ಸ್ ಆಗಿದಾರ ಅಥವಾ ಕನ್ವಿನ್ಸ್ ಆದಾಗೆ ಮಾಡ್ತಾರೋ. ಕಾವೇರಿಯ ನೀರು ಅವರನ್ನ ಚೇಂಜಸ್ ಮಾಡ್ತಾ ಅಂತ, ನೇತ್ರಾವತಿಯ ನೀರಿಗಿಂತ ಕಾವೇರಿ ನೀರಲ್ಲ. ಗಣೇಶ್ ಕಾರ್ಣಿಕ್ ಇರ್ಬೋದು, ಜೇರ್ಲಬು ಅವರು ಇರ್ಬೋದು, ಅಲ್ಲಿ ಮಾತಾಡುವಾಗ ಇಲ್ಲಿ ಕೂಡ ಮಾತಾಡ್ಬೇಕಲ್ಲ. ನಮ್ಮ ಜನರಿಗೆ ಏನಾಗ್ತಾ ಇದೆ ಅನ್ನುವಂತ ಅದು ಯಾಕೆ ತಿಳಿಸ್ತಾ ಇಲ್ಲ? ಈಗ ಮುಖ್ಯವಾಗಿ ನಾನು ಇವತ್ತು ಬೇರೆ ಯಾವ ವಿಚಾರ ಮಾತಾಡಲ್ಲ. ಟೆಕ್ನಿಕಲಿ ನಾನು 108 ಮಾತಾಡಬಹುದು, ಟೆಕ್ನಿಕಲಿ ಮಾತಾಡೋದಲ್ಲ. ಇವತ್ತು ಜನಪ್ರತಿನಿಧಿಗಳು ಬಾಯಿ ಬಿಡಿಸುವಂತ ಕೆಲಸ ಇವತ್ತು ಆಗ್ಲೇಬೇಕು. ಎಲ್ಲ ಮಾಧ್ಯಮದವರು ಮೈಕ್ ಹಿಡಿದ್ರು ಮಾತಾಡೋದಿಲ್ವಲ್ಲ ಸರ್, ಏನ್ ಮಾಡ್ಬೇಕು? ಅದಕ್ಕೆ ಹೇಳಿದ್ದು ಬನ್ನಿ ಮಾತಾಡಿ ಅಂತ ಕಾರ್ಯಕ್ರಮಕ್ಕೆ ಕರೆದ್ರು ಎತ್ತಿನ ಹೊಳೆಯ ಬಗ್ಗೆ ಮಾತಾಡೋದಿಲ್ಲ, ನೇತ್ರಾವತಿ ಬಗ್ಗೆ ಮಾತಾಡೋದಿಲ್ಲ. ನಾವೆಲ್ಲ ಸೇರಿ ಅವರನ್ನು ಟಾರ್ಗೆಟ್ ಮಾಡಿ ಕೆಲಸ ಮಾಡಿದ್ರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಮಂಗಳೂರಿಂದ ರಾಘವೇಂದ್ರ ಶೆಣೈ ಅಂತ. ಮಾತಾಡಿ ಶೆಣೈ ಅವರೇ, ಏನ್ ಹೇಳ್ತೀರಿ? ಏನಿಲ್ಲ ನೋಡಿ, ಕಾವೇರಿ ನೀರಿನ ಸಮಸ್ಯೆ ಬಂದಾಗ ಕರ್ನಾಟಕದವರು ನಾವು ಎಲ್ಲರ ಬಗ್ಗೆ ನಾವು ಮಾತಾಡ್ತೇವೆ. ಹೌದು. ಆದ್ರೆ ನಮ್ಮ ನೇತ್ರಾವತಿಯ ಬಗ್ಗೆ MJ ಹೆಗಡೆ ಅವರು ಸಾಧಾರಣ 1 ವರ್ಷದ ಮೊದಲಿಂದ ಹೋರಾಟ ಮಾಡಿಕೊಂಡು ನಮ್ಮ ದಿನೇಶ್ ಪೈ ಅವರು ಇಷ್ಟೆಲ್ಲ ಮಾತಾಡುವಾಗ ಅದು ಅಲ್ಲದೆ ನಮ್ಗೆ ನೀರಿನ ಸಮಸ್ಯೆ ಏನು ಅಂತ ಗೊತ್ತಾದ್ದು ಬರೀ ಒಂದು 5 ದಿವಸ ನೀರಿಲ್ಲ ಅಂತ ಆಯ್ತು ನೋಡಿ. ಆಗ ನಮ್ಗೆ ನೀರಿನ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗ್ತು. ಅದು ಅಲ್ಲದೆ ಇದ್ದ ಬಾವಿಯನ್ನು ಹುಡ್ಕೊಂಡು ಹೋದ್ದು ಮೊನ್ನೆ ನಾವು 5 ದಿವಸ ನೀರಿನ ಸಮಸ್ಯೆ ಬಂತು ನೋಡಿ. ಆಗ ನಾವು ಕರಾವಳಿಗಳು ಎಲ್ಲರಿಗೂ ಬೇಕಾಗಿ ಎದೆ ಮೇಲೆ ಜಾಗ ಕೊಡ್ತೇವಲ್ಲದೆ ನಮ್ಗೆ ಸಮಸ್ಯೆ ಆದಾಗ ನಮ್ಮ ಘಟ್ಟದ ಕಡೆಯವರು ಯಾರು ಮಾತಾಡುದಿಲ್ಲ. ಎಸ್, ಹೌದು. ಎಸ್ ಸರ್, ಅದೇ ಒಂದು ನಮ್ಮ ರಾಜಕಾರಣಿಗಳು, MLAಗಳು, MP ಗಳು, MLCಗಳು ಜನರಿಗೆ ಉತ್ತರದಾಯಿತ್ವ ಇಲ್ಲಿನವರು ಇರೋದಿಲ್ಲ. ನೇತ್ರಾವತಿ ಎಲೆಕ್ಷನ್ ಇಶ್ಯೂ ಆಗೋದಿಲ್ಲ. ಹೌದು, ಜನ ಕೇಳೋದು ಇಲ್ಲ. ಅದಕ್ಕೆ ನಾವು ಇನ್ನೂ ಮುಂದೆ ಹೋಗಿ ಒಂದು ನಿಜವಾಗಿ ನಾನು ಒಂದು ವಿಚಾರ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಕೇವಲ ಮಂಗಳೂರಿಗೆ ನೀರು ಸಿಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನಾನಾಗ್ಲಿ ನಮ್ಮ ಸಹ್ಯಾದ್ರಿ ಸಂರಕ್ಷಣಾ ಸಮಿತಿ ಹೊಳ್ಳರು ಹೋರಾಟ ಮಾಡಿದ್ದಲ್ಲ. ಒಂದು ಪಶ್ಚಿಮ ಘಟ್ಟ ಹಾಳಾಗತ್ತೆ, ಇನ್ನೊಂದು ಕೋಲಾರದವರಿಗೆ, ಚಿಕ್ಕಬಳ್ಳಾಪುರದವರಿಗೆ ಮೋಸ ಮಾಡ್ತಾ ಇದ್ದಾರೆ. ಅವರು ನಮ್ಮವರೇ, ನಾವು ಅವರಿಗೆ ನೀರು ಕೊಡಬಾರದು ಅಂತ ಹೇಳೋದಿಲ್ಲ. ಬಹುಶಃ ಮಂಗಳೂರಿನವರು ಕೋಲಾರದವರಿಗೆ ನೀರು ಸಿಗ್ತದಾದ್ರೆ ಹೋರಾಟ ಮಾಡ್ತಾ ಇರಲಿಲ್ಲ. ಆದ್ರೆ ಅವರಿಗೂ ಇಲ್ಲ, ನಮಗೂ ಇಲ್ಲ. ಪಶ್ಚಿಮ ಘಟ್ಟ ಹಾಳಾಗಿ ಹೋಗ್ತದೆ, ಅದರ ಮೂಲಕ ಮಳೆ ಕಡಿಮೆ ಆಗ್ತದೆ. ಈಗಾಗಲೇ ಮಳೆ ಕಡಿಮೆ ಆಗಿದೆ. ನಮ್ಗೆ ಒಂದು ನೆನಪಿರ್ಲಿ, ಇಲ್ಲಿ 4000 ಮಿಲಿಮೀಟರ್ ಮಳೆ ಬರ್ತದೆ ಅಂತ ಆದ್ರೆ ಅದಕ್ಕೆ ಕರಾವಳಿ ಕಾರಣ ಅಲ್ಲ, ಪಶ್ಚಿಮ ಘಟ್ಟ ಕಾರಣ. ಕರಾವಳಿ ಎಲ್ಲೆಲ್ಲಿ ಇದೆ, ಅದು ಅಫ್ಘಾನಿಸ್ತಾನ ಇರ್ಬೋದು, ಇದು ಇರಾನ್ ಇರ್ಬೋದು, ದುಬೈ ಇರ್ಬೋದು, ಎಲ್ಲ ಕಡೆಯೂ ಕರಾವಳಿ ಇದೆ. ಆದ್ರೆ ಅಲ್ಲಿ ಪಶ್ಚಿಮ ಘಟ್ಟಗಳು ಇಲ್ಲ, ಅಂದ್ರೆ ಘಟ್ಟ ಪ್ರದೇಶ ಇಲ್ಲ, ಕಾಡಿಲ್ಲ. ಆದ್ರಿಂದ ಅಲ್ಲಿ ಮಳೆ ಬರ್ತಾ ಇಲ್ಲ. ಹಾಗೆ ಇಲ್ಲಿ ನಾವು ಹೋಗಿ ಬಂದಿದ್ದೇವೆ. ಅಲ್ಲಿ ಸಂಪೂರ್ಣ ಅಂದ್ರೆ ನದಿಯ ಮೂಲ. ಈಗ ಒಂದು ಮರಕ್ಕೆ ತಾಯಿ ಬೇರು ಹೋದ್ರೆ ಬದುಕುದಿಲ್ಲ, ಬುಡ ಹೋದ್ರೆ ಬದುಕುದಿಲ್ಲ. ಹೀಗೆ ನದಿಯ ಮೂಲ ಏನಿದೆ, ನದಿಯ ಪಾತ್ರವೇ ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ICUಗೆ ಹೋಗಿ ಇದು ಆಪರೇಷನ್ ಥಿಯೇಟರಲ್ಲಿ ಹಾರ್ಟಿಗೆ ಒಂದು ಬೇರೆ ಬೇರೆ ನಮೂನೆಯ ಇದನ್ನು ಹಾಕಿ ಬರ್ತಾರಲ್ಲ, ಟ್ಯೂಬ್ ಎಲ್ಲ ಹಾಕಿ, ಆ ತರದ ಪರಿಸ್ಥಿತಿಯನ್ನು ಎತ್ತಿನ ಒಳಗೆ ತರ್ತಾ ಇದ್ದಾರೆ. ಬದುಕಬಹುದಾ? ಇದು ಕೊನೆಯ ಕ್ಷಣದಲ್ಲಿ ಆ ಟ್ಯೂಬ್ಗಳನ್ನು ಹಾಕುವಂಥದ್ದು, ನಂತರ ಅವ ಹೆಚ್ಚು ವರ್ಷ ಬದುಕುದಿಲ್ಲ ಎನ್ನುವಂಥದ್ದು ಇದು. ಆ ರೀತಿಯ ಪೈಪ್ಗಳನ್ನು ಹಾಕ್ತಾ ಇದ್ದಾರೆ. ಆ ಪೈಪ್ಗಳು ಮಾತ್ರ ಇರ್ತದೆ, ಖಾಲಿ ಪೈಪ್ಗಳು. ಅಷ್ಟು 16 ಫೀಟ್ ಡಯಾಮೀಟರ್ನ 4 ಪೈಪ್ಗಳನ್ನು ಅದರಲ್ಲಿ ನೀರನ್ನು ಪಂಪ್ ಮಾಡಬೇಕಾದ್ರೆ ಎಷ್ಟು ವಿದ್ಯುತ್ ಬೇಕಾಗಬಹುದು? ಅದು ಸಾಧ್ಯವಾ? ಇಲ್ಲಿ ನಿಡ್ಡೋಡಿ ಮಾಡುವಂತದ್ದು ಇರಬೇಕು ಮೋಸ್ಟ್ಲಿ. ಅಲ್ಲ, ಅಷ್ಟು ದೊಡ್ಡದನ್ನ ಪಂಪ್ ಮಾಡಲಿಕ್ಕೆ ಕಾರ್ಯಸಾಧುವ ಎನ್ನುವಂಥದ್ದನ್ನ ಇಲ್ಲಿಯ ಇಂಜಿನಿಯರ್ಗಳು ಅದನ್ನ ವರ್ಕೌಟ್ ಮಾಡಿ ಹೇಳಬೇಕಾಗಿದೆ. ಎಸ್ ಸರ್, ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು, ಒಂದು ಹೋರಾಟ ಯಾಕೆ ಸತ್ತು ಹೋಯಿತು ಈ ಭಾಗದಲ್ಲಿ, ಜನಗಳು ಯಾಕೆ ಮಾತಾಡೋದಿಲ್ಲ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಆ ಭಾಗದಲ್ಲಿ ಕಳಸ ಬಂಡೂರಿ ಅಂತಾದ್ರೆ ಹುಬ್ಬಳ್ಳಿ ಹೊತ್ತಿ ಉರಿಯುತ್ತೆ, ಮೇಕೆದಾಟು ಅಂತಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಪ್ರತಿಭಟನೆಗಳಾಗತ್ತೆ, ನೇತ್ರಾವತಿ ಅಂತಾದ್ರೆ ನಮಗೆ ಅದು ಬಿದ್ದೇ ಹೋಗಲಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸೊ ಈ ರೀತಿ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಚರ್ಚೆ ಆಗಬೇಕು. ಮತ್ತು ನಮ್ಮ ಧಾರ್ಮಿಕ ನಾಯಕರು ಏನು ಮಾಡ್ತಾ ಇದ್ದಾರೆ? ಕೇವಲ ಪಾದಪೂಜೆ ಮಾಡಿಕೊಳ್ಳುವಂಥದ್ದು ಮಾತ್ರ ಅವರ ಕೆಲಸವೋ, ಅಥವಾ ಊರು ಅಥವಾ ಒಂದು ಸಂಸ್ಕೃತಿ ಹಾಳಾಗ್ತದೆ ಅಂತ ಆದಾಗ ಮಾತಾಡಬೇಕಾದಂಥದ್ದು ಅವರ ಕೆಲಸವೋ? ಈ ವಿಚಾರವೂ ಮಾತಾಡಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ MJ ಹೆಗಡೆ ಅವರೇ, ನಾನು ನಿನ್ನೆ ಗಮನಿಸಿದ ರೀತಿಯಲ್ಲಿ
35 ಜನ ಮಠಾಧೀಶರು ಕಳಸ ಬಂಡೂರಿ ಯೋಜನೆಯ ಪರವಾಗಿ ಹೋರಾಟಗಳನ್ನ ನೇತೃತ್ವವನ್ನು ವಹಿಸಿಕೊಂಡ್ರು. ನಮ್ಮಲ್ಲೂ ಇದ್ದಾರೆ ಕಾವ್ಯ ಹಾಕಿದಂಥವರು, ಬಿಳಿ ಬಟ್ಟೆ ಧರಿಸುವಂಥವರು, ಮತ್ತು ತಾನು ಒಂದು ಮಾತು ಹೇಳಿದ್ರೆ ಇಡೀ ಧಾರ್ಮಿಕ ಲೋಕವನ್ನೇ ತಲ್ಲಣ ಮಾಡುವಂಥವರು. ಯಾಕೆ ಮಾತಾಡೋದಿಲ್ಲ? ನೋಡಿ, ಮಂಗಳೂರು ಬಂದು ಕಾಲ್ ಕೊಟ್ಟಾಗ ದಕ್ಷಿಣ ಕನ್ನಡ ಜಿಲ್ಲೆ, ನಾನು ಕಾಜೇವರನ್ನು ನಾವು ಸಂಪರ್ಕ ಮಾಡಿತ್ತು. ಅವರು ಇಮ್ಮಿಡಿಯೇಟು ಲೆಟರ್ ಕೊಟ್ಟರು, ಬಿಷಪ್ ಆಫೀಸ್ನವರು ಕೊಟ್ಟರು. ನನಗೊಂದು ಸಣ್ಣ ಗೊಂದಲ ಇದೆ, ಇದು ಏನಂತ ಅರ್ಥ ಆಗ್ತಾಯಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿಯವರು, ಆಮೇಲೆ ಒಡಿಯೂರು ಸ್ವಾಮಿಯವರು, ಗುರುಪುರ ವಜ್ರದೇವಿ ಸ್ವಾಮಿಯವರು, ಆಮೇಲೆ ಮಾನಿಲ ಸ್ವಾಮಿಯವರು ಎಲ್ಲರೂ ಬಂದರು, ಎಲ್ಲರೂ ಸಪೋರ್ಟ್ ಮಾಡಿದರು, ಎಲ್ಲರೂ ಹೇಳಿಕೆ ಕೊಟ್ಟರು, ಬಂದು ಆಯಿತು. ಆಮೇಲೆ ವಾಪಸ್ಸು ಎಲ್ಲರೂ ಸ್ತಬ್ಧಾದರು. ಎಲ್ಲ ಸಂಘಟನೆ, ಇವನಿಗೊಬ್ಬ ಬಂಟರ ಸಂಘ, ಬಿಲ್ಲವ ಸಂಘ, GSP ಅವರ ಒಂದು ಗ್ರೂಪು, ಯಾವುದೋ ಒಂದು ಸಂಘಟನೆ, ನಿಮ್ಮ ಪೋರ್ಟಿನವರು ಎಲ್ಲರೂ. ಆದರೆ ಸುಮಾರು ನನಗೆ ಗೊತ್ತಿದ್ದಾಗ 85 ಸಂಘಟನೆಗಳು ಸ್ಟೇಟ್ಮೆಂಟ್ ಕೊಟ್ಟರು. ಅವತ್ತು ಯಶಸ್ವಿ ಆಯಿತು. ಆಮೇಲೆ ವಾಪಸ್ ಎಲ್ಲ ಸೈಲೆಂಟ್ ಆದರು. ಅದಕ್ಕೆ ಈಗ ವಾಪಸ್ ಯಾರಾದರೂ ಹೋಗಲೇಬೇಕಾ ಅಲ್ಲಿ, ಬನ್ನಿ ಪುನಃ ಹೇಳಿ ಅಂತ ಹೇಳಬೇಕಾ, ಅಥವಾ ಅವರವರೇ ಮಾಡ್ತಾರಾ? ಈ ಗೊಂದಲ ನನಗಿದೆ. ಎಸ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ರಾಮಚಂದ್ರ ಬೈಕಂಪಾಡಿ. ಹಾ ಸರ್, ಮಾತಾಡಿ. ಮೊಗವೀರ ಸಮುದಾಯದ ಮುಖಂಡರು ರಾಮಚಂದ್ರ ಬೈಕಂಪಾಡಿ ಅವರು ಮಾತಾಡಿ ಸರ್. ರಾಮಚಂದ್ರ ಬೈಕಂಪಾಡಿ ಗೊತ್ತಾಯ್ತು ಸರ್, ಮಾತಾಡಿ. ಎತ್ತಿನ ಒಳಗೆ ತಂದಂತ ಪೈಪುಗಳನ್ನೆಲ್ಲ ನೋಡಿದಾಗ ಅದು ಎತ್ತಿನ ಒಳಗೆ ಬಂದ ಪೈಪುಗಳಲ್ಲ, ಅದು ನೇತ್ರಾವತಿಯ ನದಿ ತಿರುಗಬೇಕಾದಂತ ಪೈಪ್ ಹಾಕಿ ಇದ್ದ ನೀರನ್ನು ಬೆಂಗಳೂರು ಕೋಲಾರಕ್ಕೆ ಕೊಂಡೋಗುವಂತ ಪ್ರಯತ್ನ ಅಂತ ಕಾಣುತ್ತದೆ. ಹಾಗಿರುವಾಗ ನಮ್ಮ ಸಮುದ್ರದ ಗತಿ ಏನು? ಸಮುದ್ರಕ್ಕೆ ಇಷ್ಟು ಕ್ವಾಂಟಿಟಿ ನೀರು ಪ್ರಕೃತಿ ದತ್ತವಾಗಿ ಹರಿದು ಹೋಗಬೇಕು. ಈಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಮುದ್ರದ ಉಪ್ಪು ನೀರು ನೇತ್ರಾವತಿಗೆ ಹೊರಗೆ ಬರ್ತದೆ. ಅದರ ಅರ್ಥ ನೇತ್ರಾವತಿಯಿಂದ ನೀರು ಸಮುದ್ರಕ್ಕೆ ಹರಿಯುವುದಿಲ್ಲ. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಮೀನುಗಾರಿಕೆಗೆ ಮತ್ಸ್ಯಕ್ಕೆ ಗರ್ಭಧಾರಣೆ ಮಾಡತಕ್ಕಂತ ಸಂದರ್ಭ. ಹೌದು ಸರ್. ಸರ್, ಅದೇ ಪ್ರಶ್ನೆ ಇರುವಂತದ್ದು, ಅದೇ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ. ರಾಮಚಂದ್ರ ಬೈಕಂಪಾಡಿ ಅವರು ಮಾತಾಡಬಹುದು, ರಾಮಚಂದ್ರ ಬೈಕಂಪಾಡಿ ಅವರು ಕೂಡ ದೂರ ನಿಂತಿದ್ದಾರೆ. ಯಾಕೆ? ಇಲ್ಲ, ನಾನು ದೂರ ಹಿಡಿದಿಲ್ಲ. ದಿನೇಶ್ ಒಳ್ಳೆಯ ಹತ್ರ ಇವತ್ತು ಮಧ್ಯಾಹ್ನ ನಮಗೂ ಮಾತುಕತೆ ಇತ್ತು. ಆ ನಂತರ ಇದರ ಬಗ್ಗೆ ಹೋರಾಟ ತೆಕ್ಕೊಳ್ಬೇಕು. ನಾನು ಒಂದು ಕೇಳುದು, ಜನಪ್ರತಿನಿಧಿಗಳು ಅಂತ ಅವರು ಯಾರು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷದವರು ಯಾಕೆ ಮೌನ? ಅವರಿಗೆ ಬದುಕಬೇಕಾ? ಈ ಜಿಲ್ಲೆಯ ಜನರನ್ನು ಕೊಂದು ಅವರು ಬದುಕುವುದು ಯಾಕೆ? ಮತ್ತೆ ಪ್ರತಿಭಟನೆ ಮಾತ್ರ ಅಲ್ಲ, ಇದೊಂದು ದೊಡ್ಡ ಬೃಹತ್ ಹೋರಾಟ ಆಗಬೇಕು. ಆ ಹೋರಾಟಕ್ಕೆ ನಾವು ಮೀನುಗಾರರು ಯಾವಾಗಲೂ ನಿಮ್ಮೊಟ್ಟಿಗಿದ್ದೇವೆ. ಆದ್ರೆ ಪ್ರಶ್ನೆ ಎಂದರೆ ಸರಿಯಾದ ಸೂಕ್ತವಾದಂತಹ ವೇದಿಕೆ ಇನ್ನು ತಯಾರಾಗಿಲ್ಲ. MG ಹೆಗಡೆಯವರು, ದಿನೇಶ್ ಅವರು, ನಮ್ಮ ಹೊಳ್ಳರವರು ನೇತೃತ್ವದಲ್ಲಿ ಹೋರಾಟಗಳಾಗಿದೆ. ಅದಕ್ಕೆ ರಾಜಕೀಯವಾಗಿ ಜನ ಬೆಂಬಲ ಇನ್ನು ಸಿಗದ ಕಾರಣ ಕ್ಷೀಣಿಸಿತು. ಇನ್ನಾದ್ರೂ ನಾವು ಜಿಲ್ಲೆಯ ಜನ ಎತ್ತಿಕೊಳ್ಳುವ, ಸಮಗ್ರವಾದ ಹೋರಾಟ ತೆಕ್ಕೊಳ್ಳುವ. ಖಂಡಿತವಾಗಿಯೂ ನಮ್ಮ ಜಿಲ್ಲೆಗೆ ಆಗತಕ್ಕಂತೆ ಅನ್ಯಾಯದ ವಿರುದ್ಧ ನಾವು ಧ್ವನಿಯನ್ನು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಧನ್ಯವಾದಗಳು ಸರ್. ಅದೇ ಧಾರ್ಮಿಕ ನಾಯಕರ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಬಹಳ ಜನ ಧಾರ್ಮಿಕ ನಾಯಕರು ಅಂದ್ರೆ SM ಕೃಷ್ಣ ಅವಧಿಯಲ್ಲಿ ಪರಮಶಿವಯ್ಯ ವರದಿ ಜಾರಿ ಆಗತ್ತೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ನಾಯಕರು ಆ ಸಂದರ್ಭದಲ್ಲಿ ಮಾತಾಡಿದ್ರು, ಮಾಡಬಾರದು. ಸೊ ಅದರ ಹೆಸರು ಚೇಂಜ್ ಆದ ಕೂಡಲೇ ಬದಲಾವಣೆ ಆಗೋಯ್ತು. ಈಗ ನಾನು ಹೇಳ್ತಾ ಇರೋದು ಇಷ್ಟೇ, ಧಾರ್ಮಿಕ ನಾಯಕರು ಹೋರಾಟಕ್ಕೆ ಇಳಿದ್ರೆ ಒಳ್ಳೇದು. ಆದರೆ ಇಷ್ಟನ್ನಾದ್ರೂ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಧಾರ್ಮಿಕ ನಾಯಕರು ಇರ್ಬೋದು, ಇವರು ರಾಮಚಂದ್ರ ಬೈಕಂಪಾಡಿ ಅಂತವರ ಸಾಮಾಜಿಕ ನಾಯಕರು ಇರ್ಬೋದು, ಅಥವಾ ಬಂಟ್ ಸಂಘ ಅಥವಾ ಇತರ ಯಾವುದೇ ಕ್ಯಾಥಲಿಕ್ ಕ್ಲಬ್, ಅದು ಇದು ಎಲ್ಲರೂ ಒಟ್ಟು ಸೇರಿ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹೇರಿ ಜನರಿಗೆ ಸತ್ಯವನ್ನ ತಿಳಿಸಿ. ನನ್ನ ವಿನಂತಿ ಒಂದು ನಿಮಿಷ, ಸತ್ಯವನ್ನ ತಿಳಿಸಿ. ಅದರಲ್ಲಿ ವೈಜ್ಞಾನಿಕವಾಗಿರತಕ್ಕಂಥ ಸತ್ಯವನ್ನ ಓಪನ್ ಫಾರ್ ಡಿಸ್ಕಷನ್. ನಮ್ಗೆ ಏನಾಗ್ತಾ ಇದೆ ಅನ್ನುವಂಥ ಜನರಿಗೆ ಸ್ಪಷ್ಟತೆ ಬಂದಾಗ ತನ್ನಷ್ಟಕ್ಕೆ ಹೋರಾಟ ಎದ್ದೇಳುತ್ತದೆ. ಈಗಲೂ ಜನರು ನಾವು ಇಷ್ಟು ಹೇಳಿದ್ರು ಜನರಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಮೊನ್ನೊಬ್ರು ಕಾಲರ್ ಮಾತಾಡಿದ್ರು ಸರ್, ಯಾಕ್ರಿ ಹೋರಾಟ ಮಾಡ್ಬೇಕು, ನೀರು ಹೋಗ್ಲಿ ಕೋಲಾರಕ್ಕೆ ಅಂತ ಹೇಳ್ತಾರೆ. ಸತ್ಯವನ್ನ ಸತ್ಯವನ್ನ ಕೊಡ್ಲಿ ಜನರಿಗೆ. ಈಗ DPR ಎಲ್ಲಿಯೋ ಇರ್ಬೋದು, ಆದ್ರೆ ಅದನ್ನ ಜನರಿಗೆ ಅರ್ಥ ಮಾಡಿ ಕೊಡಿಸುವಂತ ಕೆಲಸವನ್ನ ಧಾರ್ಮಿಕ ನಾಯಕರು, ರಾಜಕೀಯ ನಾಯಕರ ಮೇಲೆ ಪ್ರೆಷರ್ ಹಾಕ್ಲಿ. ಅವರಿಗೂ ನಾಳೆ ತೊಂದರೆ ಆಗ್ತದೆ. ಈಗ ನೀರು ಸಿಗದಿದ್ರೆ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಇದಿರ್ಬೋದು, ಧರ್ಮಸ್ಥಳ ಇರ್ಬೋದು, ಸಾವಿರಾರು ಜನ ಜಾತ್ರೆ ಸೇರಿದಾಗ ನೀರಿಗೆ ಸಮಸ್ಯೆ ಆಗ್ತದೆ, ಖಂಡಿತ ಸಮಸ್ಯೆ ಆಗ್ತದೆ. ಈಗ ನಾನು ಹೇಳುದಿಷ್ಟೇ, ನಾ ಮೊದಲಿಂದನೂ ಹೇಳಿ, ಹೋರಾಟ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನನ್ನದು ಒಂದೇ ಇರೋದು. ಎಲ್ಲರೂ ನೀರು ಕುಡಿತೇವೆ, ಪ್ರತಿಯೊಬ್ಬರಿಗೂ ಅದರದ್ದು ಕರ್ತವ್ಯ ಇದೆ.
ನಾವೀಗ ಅವರವರ ನಮ್ಮೊಂದು 10-20 ಜನರ ಸಿಕ್ಕ ನಾವು ಹೇಗೆ ಮಾಡ್ತಾ ಇದ್ದೇವೆ, Yes. ನೀವೆಲ್ಲ ಸಂಘಟನೆಗಳು ತಕ್ಷಣ ಮೀಟಿಂಗ್ ಮಾಡಿ ನೀವೇ ಬಾವುಟ ಹಿಡೀರಿ, ನಿಮ್ಮ ಸಂಘಟನೆಯಲ್ಲೇ ನಿರ್ಣಯ ತಕೊಳ್ಳಿ, ನಾಳೆಯಿಂದ ಅದಕ್ಕೆ ಏನು ಅಂತ ಚರ್ಚೆ ಅಲ್ಲ ಸರ್, ಮಾಡಿ. ಇನ್ನೂ ಆಗದಿದ್ರೆ ಯಾವತ್ತೂ ಆಗೋದು ಅಂದ್ರೆ ಆಗುದಿಲ್ಲ. ನಮ್ಮ ಜನ ಇನ್ನೂ ಎಚ್ಚೆತ್ತುಕೊಳ್ಳೋದು ಇನ್ನೂ ಆಗದಿದ್ರೆ ಇದು ಆಗುದಿಲ್ಲ. ಪೈಪ್ ಬಂದು ಬಿದ್ದ ಹಾಗಿದೆ, ಕೆಲಸ ಇದು ಆರಂಭ ಏನಾಗ್ತದೆ ಅಂತ ಆಗಿದೆ. ನಾನು ಹೇಳ್ತೇನೆ, ಇದು ಹೀಗೆ ಆದ್ರೆ ನೇತ್ರಾವತಿ ಹಾಳಾಗ್ತದೆ. ಇನ್ನೊಂದು 10 ವರ್ಷದ ನಂತರ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರು ಹಾಕುವ ಶಾಪಕ್ಕೆ ನಾವು ಬಲಿಯಾಗಬೇಕಾಗ್ತದೆ. Yes, ಇಲ್ಲಿ ಒಬ್ರು caller ಮಾತ್- ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಪೈಪ್ಗಳನ್ನು ತಂದು ಹಾಕಿದ ಕೂಡಲೇ ಯೋಜನೆ ಪ್ರಾರಂಭ ಆಯ್ತು ಅಂತಲ್ಲ, ಅದು ನಮ್ಮನ್ನೆಲ್ಲ ಒಂದು ಪ್ರಾರಂಭ ಆಯ್ತು ಇವರೆಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅನ್ನುವ ಕಾರಣಕ್ಕಾಗಿ ಪೈಪ್ಗಳನ್ನು ಮಾತ್ರ ತಂದು ಈಗ ಎದುರು ಹಾಕಿದ್ದಾರೆ. ನಿಂತು- ಮುಂದಿನ ವಿಚಾರಗಳು ಆಗ್ಲಿಲ್ಲ. ಈಗ ಎದುರು ನಿಂತು- ಈಗ ನಿಂತರೂ ಕೂಡ ಇದನ್ನು ನಿಲ್ಲಿಸಲಿಕ್ಕೆ ಆಗ್ತದೆ. Yes, ಒಬ್ರು ಕೇವಲ ಮಾತಾಡ್ತಾರೆ ಸರ್. 900 ಕೋಟಿ ಮಾತ್ರ ನಷ್ಟ ಆದಿತ್ತು, 1 ಲಕ್ಷ ಕೋಟಿ ನಷ್ಟ ಆಗುದಿಲ್ಲ. ಎಸ್, ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಸರ್, ಮಾತಾಡಿ. ಎಸ್ ಸರ್, ಅದೇ ಒಂದು ಪೈಪ್ ತಂದು ಹಾಕಾಗಿದೆ, ಕೆಲಸ ಅರೆಬರೆ ಆರಂಭ ಆಗಿದೆ. ಅಲ್ಲಿ ಅದು ತೋರಿಸಿದ್ದು ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರ 2,500 ಹೆಕ್ಟೇರ್ ಭೂಮಿಯನ್ನು ವಶಪಡಿಸಿಕೊಳ್ಬೇಕು. ಎಲ್ಲಿಯವರೆಗೆ? ಟೋಟಲ್ ಕೋಲಾರದವರೆಗೆ. ಚಿಕ್ಕಬಳ್ಳಾಪುರ. ಅದು ಇನ್ನೂ ಆಗಲಿಲ್ಲ. ಇದು ಅಕ್ರಮವಾಗಿ ಕೆಲವು ಖಾಸಗಿ ಜನರಿಗೆ ದುಡ್ಡು ಕೊಟ್ಟು ಅವ್ರ ಹತ್ರ ಬರೆಸಿಕೊಂಡು ಮಾಡ್ತಾ ಇದ್ದಾರೆ. ಕಾನೂನು ಪ್ರಕಾರ ನೋಟಿಫಿಕೇಶನ್ ಆಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಜನಪ್ರತಿನಿಧಿಗಳನ್ನ ಏನು ಮಾಡಬಹುದು ಅಂತ ಒಂದು ಬೇಸಿಕ್ ಪ್ರಶ್ನೆ ಇದೆ. ಜನಪ್ರತಿನಿಧಿಗಳು ಮಾತಾಡೋದಿಲ್ಲ, ಮೀಡಿಯಾದವರು ಮೈಕ್ ಹಿಡಿದ್ರು ಆ ವಿಚಾರದ ಮಾತಾಡಿದಾಗ ಇಲ್ಲ ಬೇರೆ ವಿಚಾರ ಮಾತಾಡಿ ಅಂತ ಕೇಳ್ತಾರೆ. ಏನು ಮಾಡಬಹುದು? ಬಹುಶಃ ನಾವು ಜನ ಏನು ಮಾಡಬಹುದು? ಸಿಕ್ಕಿದ್ದಲ್ಲಿ ಕಪ್ಪು ಬಾವುಟ ತೋರಿಸಬೇಕಾಗ್ತದೆ ಇನ್ನು ಮುಂದೆ. ಹಿಂದೆ ವೀರಪ್ಪ ಮೊಯ್ಲಿಯವರಿಗೆ ತೋರಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೆವು 2-3 ಕಡೆ. ಆದರೆ ಅದು ಅವರು ನಾವು ಕಪ್ಪು ಬಾವುಟ ತೋರಿಸ್ತೇವೆ ಅಂತ ಹೇಳಿ ಅಲ್ಲಿಂದ ಪಲಾಯನ ಮಾಡಿದ್ರು, ಅಂದ್ರೆ ಅಲ್ಲಿಗೆ ಬರಲೇ ಇಲ್ಲ. ಆ ಥರ ಪಲಾಯನ ಮಾಡಿದ್ದಾರೆ. ಆದರೆ ಇವನು ಬೆನ್ನಟ್ಟಿಕೊಂಡು ಹೋಗಿ ಕಪ್ಪು ಬಾವುಟ ತೋರಿಸ್ಬೇಕಂತ ಅಥವಾ ಇತರ ಯಾವುದೇ ರೀತಿಯಲ್ಲಿ ಅವರನ್ನು ಪ್ರೆಷರೈಸ್ ಮಾಡುವಂಥ ಕೆಲಸವನ್ನ ಮಾಡಬೇಕು. ಯಾರ ವಿರುದ್ಧ ಅಲ್ಲ, ಇದು ನಮ್ಮ ಉಳಿವಿಗಾಗಿ, ನಮ್ಮ ಪಶ್ಚಿಮ ಘಟ್ಟದ ಉಳಿವಿಗಾಗಿ ನಾವು ಮಾಡ್ತಾ ಇರುವಂಥದ್ದು. ಅದನ್ನು ತಿಳಿಬೇಕು. ಯಾರು ವೈಯಕ್ತಿಕವಾಗಿ ಇದನ್ನು ತಗೊಳ್ಬಾರ್ದು. ಆದರೆ ಖಂಡಿತವಾಗಿಯೂ ಇವರ ಮೇಲೆ ನೇರವಾಗಿರತಕ್ಕಂಥ ಆರೋಪ ನಮ್ದು ಇದ್ದೇ ಇದೆ. ಜನಪ್ರತಿನಿಧಿಗಳಿಂದಲೇ ಇವತ್ತು ದಕ್ಷಿಣ ಕನ್ನಡ ಮಳೆ ಹಾಳಾಗ್ತಾ ಇದೆ, ನೇತ್ರಾವತಿ ಹಾಳಾಗ್ತಾ ಇದೆ. ಮುಂದೆ ಇವರಿಗೆ ಓಟು ಸಮಯದಲ್ಲಿ ಬಹಳ ಕಷ್ಟ ಆದಿತ್ತು ಎಲ್ಲ ಪಕ್ಷದವರಿಗೂ. ಸರ್, ಅದೇ ಒಂದು ರಾಜಕೀಯವಾಗಿ ಗಮನಿಸೋದಾದ್ರೆ ಹಳೆ ಮೈಸೂರು ಭಾಗದಲ್ಲಾದ್ರೆ ಪೊರಕೆ ಮತ್ತು ಚಪ್ಪಲಿ ಹಿಡಿತಾರೆ. ಈ ರೀತಿ ಮಾಡಿದ್ರೆ ನೀರಿಲ್ಲ ಅಂತಾದ್ರೆ ಪೊರಕೆ ಹಿಡಿದಂತ ಉದಾಹರಣೆ ಇದೆ. ನಾವು ಮಾತಾಡೋದಿಲ್ಲ ಸರ್, ನಾವು ಅವರನ್ನ ಕರೆದು ಭೂಮಿ ಪೂಜೆ ಮಾಡಿ ಸನ್ಮಾನ ಮಾಡಿ ಅಂತ ನಾವು ಇನ್ನೂ ಗೌರವ ಕೊಡ್ತೇವೆ. ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಂತ ಕರೀತೇವೆ. ಇಲ್ಲಿ ಏನಾಗಿದೆ ಅಂದ್ರೆ ಪೊಲಿಟಿಕಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ಅಂದುಕೊಂಡವರು ಅವರ ಲೀಡರನ್ನು ಎದುರು ಹಾಕಿಕೊಳ್ಳಿಕ್ಕೆ ತಯಾರಿಲ್ಲ. ಬಿಜೆಪಿ ಕಾರ್ಯಕರ್ತರು ಅವರ ಲೀಡರ್ಗಳನ್ನು ಎದುರು ಹಾಕಿಕೊಳ್ಳಿಕ್ಕೆ ಅವರು ತಯಾರಿಲ್ಲ. ಈ ಲೀಡರ್ಗಳು ಮೇಲಿನ ಲೀಡರ್ಗಳನ್ನು ಸಿದ್ದರಾಮಯ್ಯನ ಸರ್ಕಾರ ಇದೆ, ಅವರನ್ನು ಎದುರು ಹಾಕ್ಕೊಳ್ಳಿಕ್ಕೆ ಇವರು ತಯಾರಿಲ್ಲ. ಸೊ ಅವ್ರಿಗೆ ಒಳಗಿಂದೊಳಗೆ ಉಂಟು. ಯಾಕೆಂದರೆ ಬಂದ ಟೈಮ್ನಲ್ಲಿ ನಾನು ನೋಡಿದ್ದೇನೆ, ಎಲ್ಲ ಪಕ್ಷದ ತಳಮಟ್ಟದ ಕಾರ್ಯಕರ್ತರು ಸಪೋರ್ಟ್ ಮಾಡಿದ್ದಾರೆ. ಒಂದು ಸಾಧ್ಯ ನಿಜ ಅಂಗ್ಲ ಬುಡ್ಪೂಜ ಅಂತ. ಆದರೆ ಮತ್ತೆ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಾಗ ಅವರನ್ನೆಲ್ಲ ಸೆಟ್ ಬ್ಯಾಕ್ ಮಾಡಿಸಿದ್ರು. ನಿನಗೆ ಪಂಚಾಯತ್ ಮೆಂಬರ್ ಆಗ್ಲಿಕ್ಕೆ ಉಂಟು, ನಿಮಗೆ ಜಿಲ್ಲಾ ಪಂಚಾಯತ್ ಎದುರು ಹಾಕೊಳ್ಬೇಡಿ, ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಇದೆಲ್ಲ ಕರ್ಬಾಯ್ತು. ಇದು ನಾನು ನೋಡ್ತಾ ಇದ್ದೇನೆ ಏನಾಗ್ತಾ ಉಂಟು ಅಂತ. ಇದು ಏನಾಯ್ತು, ಅವ್ರು ಸೈಲೆಂಟ್ ಆದ್ರು. ಅವ್ರು ಸೈಲೆಂಟ್ ಆದ ಕೂಡ ನಮ್ಮ ಹೋರಾಟಕ್ಕೆ ಜನ ಇಲ್ಲ. ಈಗ ಅಲ್ಟಿಮೇಟ್ಲಿ ಯಾರು ಬರಬೇಕು? ಕಾಂಗ್ರೆಸ್, ಬಿಜೆಪಿ, ಜನತಾದಳವ ಪಕ್ಷದಲ್ಲಿ ಒಂದು ವಾದವನ್ನ ಜನರು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಅವರು 120 ಜನ ಇದ್ದಾರೆ, ನಾವಿರೋದು 8 ಜನ, 13 ಜನ ಉಡುಪಿಯವರನ್ನ ಸೇರಿಸಿದ್ರೆ ನಾವು ಮಾತಾಡಿದ್ರೆ ಕೇಳೋದೇ ಇಲ್ಲ ವಿಧಾನಸಭೆ. ಅದು ನಮ್ಮೊಟ್ಟಿಗೆ ಬರ್ಲಿ, ನಾವು ಸಪೋರ್ಟ್ ಮಾಡ್ತೇವೆ. ನೋಡುವ 13 ಜನ ಮೇಲೆ 120 ಜನರ ಮೇಲೆ ನೋಡುವ. ನಮ್ಮೊಟ್ಟಿಗೆ ಬರ್ಬೇಕಿತ್ತಲ್ಲ. ಸೈಲೆಂಟ್ ಆಗಿ ಕೂತ್ಕೊಳ್ಳೋದು ಉತ್ತರ ಅಲ್ಲ ಅದಕ್ಕೆ. ಹಾಗಾಗಿ ಈ ರೀತಿಯಾಗಿ ಹೋರಾಟ ಚಪ್ಪೆ ಆಗಿದೆ ಇಲ್ಲಿ. ಈಗಲೂ ನಾನು ಹೇಳ್ತೇನೆ, ಎಲ್ಲ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಾತಿ ಸಮುದಾಯದ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳು ಎಲ್ಲರೂ ಒಂದು ದಿವಸ ಅವರವರ ನಿರ್ಣಯ ತಗೊಂಡು ಪ್ರೆಸ್ ಕಾನ್ಫರೆನ್ಸ್ ಸ್ಟಾರ್ಟ್ ಮಾಡಲಿ, ರಿಸಲ್ಟ್ ಬರ್ತದೆ. 8 ಮತ್ತು 120 ಹೇಳಿದ್ರಿ. ಎಸ್, ನಾನು ಸಪೋರ್ಟ್ ಮಾಡೋದಲ್ಲ, ಮಾಡಿದ್ದು ಸರಿ ಅಂತ ಹೇಳೋದಿಲ್ಲ. ಆದರೆ ಲೋಕಸಭೆಯಲ್ಲಿ 400 ಜನರಿಗೆ 40 ಜನ 16 ದಿವಸ ಅಡ್ಡಾಡಿಸಿದ್ರು. ಹಾಗಾದ್ರೆ 8 ಜನರಿಗೆ ಆಗುದಿಲ್ಲ ಅಂತ ಏನಿಲ್ಲ, ಇಚ್ಛಾಶಕ್ತಿ ಇಲ್ಲ. ಇವರಿಗೂ ಅದರಲ್ಲಿ ಏನೋ ಉಂಟು. ಇವರ ಬಾಯಿ ಮುಚ್ಚಿಸ್ಲಿಕ್ಕೆ ಎಂತ ಮಾಡಿದ್ದಾರೆ? ಕೆಲವರಿಗೆ ಓಟ್ ಉಂಟು, ಕೆಲವರಿಗೆ ನೋಟ್ ಉಂಟು. ವಿಶೇಷತೆ ಇವರಿಗೆ ಇನ್ನು ಸಿಕ್ಕಿದ್ದಲ್ಲಿ ಬಯ್ಯದಿದ್ರೆ
ಇವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟದ್ದನ್ನ ಮೋಸ ಮಾಡಿದ್ದುಂಟಲ್ಲ ಆದ್ರಷ್ಟು ಅದೇ ಸರ್ ಘೋರ ಪಾಪ ಬಹುಶಃ ಯಾವುದೂ ನಮ್ಮ ಇಲ್ಲ. ಎರಡು ಮಹಾನ್ ನಾಯಕರು ಆ ಯೋಜನೆಗೆ ಅಡಿಗಲ್ಲ ಹಾಕಿದಂತವ್ರು, ಒಬ್ರು ಮೊಯ್ಲಿ ಮತ್ತೊಬ್ರು ಸದಾನಂದ ಗೌಡರು, ಇಬ್ರು ಆ ಕಡೆಗೆ ಶಿಫ್ಟ್ Shift ಆದ್ರು, ಅವ್ರಿಗೆ ನಿಮಗೆ ಬೇಡ. ನಿಮ್ಮ ಸಾಹಸವೇ ಬೇಡ ಬೇಡ ನನಗೆ, ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯವರದು ಹಾಗೆ. ಇಲ್ಲಿ ಅವರ ಸಾಹಸನೇ ಬೇಡ. ಬೇಡ. ಸೊ ನಮ್ಮಲ್ಲಿ ಯಾಕೆ ಅದು ಆ ಒಂದು ಪ್ರಾದೇಶಿಕತೆ ಯಾಕೆ ಬೆಳೆಯೋದಿಲ್ಲ ನಮ್ಮಲ್ಲಿ? ನಮ್ಮಲ್ಲಿ ಯಾಕೆ ಬೆಳೆಯುವುದಿಲ್ಲ ಅಂತಂದರೆ, ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮನಸ್ಥಿತಿ ಹೇಗೆ ಅಂದರೆ ತುಂಬ ಸಾಫ್ಟು, ತುಂಬ ಕಲ್ಚರ್ಡು. ಬೇರೆ ರಾಜಕಾರಣಿಗಳನ್ನೆಲ್ಲ ನೋಡುವಾಗ ನಮ್ಮವರು ಬೇರೆ ಈ ಭ್ರಷ್ಟಾಚಾರ ಇರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ತುಂಬ ಸಾಫ್ಟು, ಬೇಡದ್ರಲ್ಲೆಲ್ಲ ಕಮ್ಮಿ, ಹೆಚ್ಚು ಗಲಾಟೆಗೆ ಹೋಗುವವರೆಲ್ಲ ಆ ಟೆಂಪರ್ ಉಂಟು. ಅಂದ್ರೆ ನನ್ನ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಆಗುವಾಗ ಆರಿಸುವಂತ ಕೆಲಸವನ್ನ ಮಾಡಬೇಕಲ್ಲ ಸರ್? ಯಾವಾಗ ಮಾಡ್ತಾರೆ? ಜನ ಇದ್ರೆ ಅಲ್ವಾ. ಈಗ ಜನ ಹೇಳುವುದಿಲ್ಲ. ಜನ ಯಾಕೆ ಹೇಳುವುದಿಲ್ಲ ಅಂದರೆ ಈ ಮನಸ್ಥಿತಿ, ಈ ಮನಸ್ಥಿತಿ ಉಂಟು ಇಲ್ಲಿ. ಸಾಫ್ಟ್ ಕಾರ್ನರ್ ಉಂಟು ಜನರಲ್ಲಿ. ಬೇಡ, ಅವರಿಗೇನಾಯ್ತು, ಸೇಫ್ ಆಯಿತು. ನಮ್ಮ ಕುಡ್ಲದಕ್ಕಲು ದಾಲ ಮಲ್ಪುಜಾರು ಜನಕ್ಕಲು ಎಲ್ಲ ಪೋಂಡ ಶಾಲೆ ಸನ್ಮಾನ ಮಲ್ಪೇರು, ಇಲೆಕ್ಷನ್ ಓಟು ಕೊರ್ಪೇರು, ಇಲೆಕ್ಷನ್ಗೆ ಫಂಡ್ ಕೊರ್ಪೇರು, ಒಕ್ಕಡೆ ದಾಯಗೆ ನಮ್ಮ ಮಣಿಪಂದೆ ಕುಂದ. ಎಸ್ ಸರ್, ಅದೇ ಕೊನೆಯದಾಗಿ ಏನು ಮಾಡಬಹುದು ಈಗ ಇವತ್ತಿನವರೆಗೆ ಗಮನಿಸಿದ್ರೆ ನಮ್ಮನ್ನ ಕ್ಯಾರ್ ತೆಗೆಯುವಂತ ಕೆಲಸ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ಮನ್ನ ಯಾರು ಮಾತಾಡಿಸ್ಬೇಕಿತ್ತೋ ಅವರು ಮಾತಾಡ್ತಾ ಇಲ್ಲ, ಲೋಕಸಭೆಯಲ್ಲಿ ಮಾತಾಡುವಂತ ಕೆಲಸಗಳು ಆಗ್ತಾ ಇಲ್ಲ. ಸೊ ಏನು ಮಾಡಬಹುದು ಹಾಗಾದ್ರೆ ನಾವು? ಒಂದು ನಾವು ಸತ್ತೇ ಹೋಗ್ಲಿ ಅಂತ ಬಿಟ್ಟು ಬಿಡಬೇಕು, ಆಯ್ತು ಇನ್ನು ನಮ್ಗೆ ಏನು ಮಾಡೋದಕ್ಕಾಗೋದಿಲ್ಲ, ನಾವು ಒಂದು ನಿರ್ವೀರ್ಯ ಮಣ್ಣಲ್ಲಿ ಹುಟ್ಟಿದ್ದೇವೆ ಅಂತೇಳಿ ಸುಮ್ಮನೆ ಆಗಿಬಿಡ್ಬೇಕು, ಅಥವಾ ಏನು ಮಾಡುವಂಥದ್ದೇನು ನಾವು? ಇದರ ಮೂಲಕ ನಾನು ಜನರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಹೋರಾಟ ಮುಚ್ಚಿ ಹೋಗಲಿಲ್ಲ, ಅವಕಾಶವೂ ಮುಚ್ಚಿ ಹೋಗಲಿಲ್ಲ. ಈಗಲೂ ಅದನ್ನು ನಿಲ್ಲಿಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಕೊನೆಯ ಗಳಿಗೆಯಲ್ಲಿ ಆದರೂ ನಾವು ಇದನ್ನು ನಿಲ್ಲಿಸುವ, ಎಲ್ಲರೂ ಒಟ್ಟು ಸೇರಿ ಅವರವರ ಜನಪ್ರತಿನಿಧಿಗಳನ್ನು ಬಿಗಿ ಮಾಡಿ ಅವರು ಮಾತಾಡುವ ಹಾಗೆ ನಾವು ಮಾಡಬೇಕು ಅಷ್ಟೇ. ಮಾತಾಡ್ಲಿ ಫಸ್ಟ್ ಏನಾಗ್ತದೆ ಎನ್ನುವಂಥದ್ದು ಜನರಿಗೆ ಸರಿಯಾಗಿ ಗೊತ್ತಾದ್ರೆ ಜನ ತನ್ನಿಂದ ತಾನೇ ಹೇಳ್ತಾರೆ. ನಾಯಕ ಅಂತ ಅನಿಸುವಂತದ್ದು ಬೂತ್ ಮಟ್ಟದಿಂದಲೇ ನಾಯಕ ಅಂತ ಅನಿಸುವಂತದ್ದು. ಬೂತ್ ಮಟ್ಟದವರೇ ಏನಿಲ್ಲ, ನಾಳೆ ಬೆಳಿಗ್ಗೆ ಎದ್ದು ಎಲ್ಲ ಸಮುದಾಯದ ಸಂಘಟನೆಗಳು ಪ್ರೆಸ್ ಕಾನ್ಫರೆನ್ಸ್ ಕರೀಲಿ. ಒಂದು 10 ಜಾತಿ ಸಂಘಟನೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೂತ್ಕೊಂಡು ನಮ್ಮ ಊರಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಐದರ್ ಯು ಗೆಟ್ ಡೌನ್ ಆರ್ ಯು ಆನ್ಸರ್ ಪ್ರಾಪರ್ಲಿ ಅಂತೇಳಿ ಎಲ್ಲರೊಂದು 1-2 ದಿವಸದಲ್ಲಿ 10 ಪ್ರೆಸ್ ಮೀಟ್ ಆಗಲಿ. ರೈ ಅವರು ಬರ್ತಾರೆ, ವಿನಯ್ ಕುಮಾರ್ ಸೊರಕೆ ಅವರು ಬರ್ತಾರೆ, ನಳಿನ್ ಕುಮಾರ್ ಕಟೀಲ್ರು ಬರ್ತಾರೆ ದಾರಿಗೆ. ನಾನು ಪ್ರಾದೇಶಿಕತೆಯನ್ನ ಬೆಂಬಲಿಸುವುದಿಲ್ಲ, ನಮ್ದು ಇಡೀ ರಾಷ್ಟ್ರೀಯ ಮನೋಭಾವ. ಆದ್ರೆ ಕೂಡ ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಮನೆಗೆ ಬೆಂಕಿ ಬಿದ್ದದ್ದು ಮಾತ್ರ ಅಲ್ಲಣ್ಣ, ಇದು ಪೂರ್ತಿ ಮೋಸದ ಯೋಜನೆ. ಅವರಿಗೂ ಇಲ್ಲ, ನಮಗೂ ಇಲ್ಲ. ಅವರಿಗೆ ಸಿಕ್ಕಿದಾದ್ರೆ ನಾನು ಮಾತಾಡ್ತಿರ್ಲಿಲ್ಲ, ಅವರಿಗೆ ಸಿಗುದಿಲ್ಲ. ಇಲ್ಲಿ ನೀರಿಲ್ಲ. ಎಸ್ ಸರ್, ಧನ್ಯವಾದಗಳು. ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು. ಬಹುಶಃ ನಾವೆಲ್ಲ ಬಹಳ ಬೆಚ್ಚಗೆ ಕೂತಿದ್ದೇವೆ, ಮಳೆ ಏನು ಇಲ್ಲ. ಸೊ ನೇತ್ರಾವತಿಯಲ್ಲಿ ನೀರೇನು ಕಡಿಮೆ ಆಗೋದಿಲ್ಲ, ಪಶ್ಚಿಮ ಘಟ್ಟ ಗಟ್ಟಿ ಇದೆ ಅಂತ ನಾವು ಒಂದು ಕಲ್ಪನೆಯನ್ನು ಇಟ್ಟುಕೊಂಡಿದ್ದೇವೆ. ಬಟ್ ಇವತ್ತಿನ ಪರಿಸ್ಥಿತಿಯನ್ನು ನಾವು ಈಗಾಗಲೇ ತೋರಿಸಿದ್ವಿ ನಿಮಗೆ ವಿಜುವಲ್ಸ್ ಅನ್ನ, ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು. ಸೊ ನೇತ್ರಾವತಿ ಇಲ್ಲ ಅಂತಾದ್ರೆ ಮತ್ತೆ ನೀರಿಲ್ಲ ಅಂತಾದ್ರೆ ನಮ್ಮ ಯಾವ ಸಂಸ್ಕೃತಿಯು ಉಳಿಯೋದಿಲ್ಲ. ನಾವು ಗುಳೆ ಹೋಗಬೇಕು. ಯಾವ ರೀತಿ ನಾರ್ತ್ ಕರ್ನಾಟಕದ ಜನ ನಮ್ಮ ಕಡೆಗೆ ಗುಳೆ ಬರ್ತಾ ಇದ್ದಾರಾ, ನಾಳೆ ದಿನ ಇಲ್ಲಿಂದ ನಾವು ಎಲ್ಲಿಗೋ ಹೋಗಬೇಕಾದಂಥ ಪರಿಸ್ಥಿತಿ ಬರಬಹುದು. ಆದರೆ ಅದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಇದೆ. ಹೋರಾಟಗಾರರು ಹೇಳ್ತಾ ಇರುವಂಥದ್ದು ಕೂಡ ಅದನ್ನೇ, ಇವತ್ತೂ ಕಾಲ ಕೆಟ್ಟು ಹೋಗಲಿಲ್ಲ, ಇವತ್ತೂ ಎಚ್ಚೆತ್ತುಕೊಳ್ಳಬಹುದು ಅನ್ನುವಂಥದ್ದು. ಸೊ ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ